ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿತ್ತು ನಭೋ ವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುಡಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಏರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದೆಯ ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ ಜನನಿ. ಜನ್ಮ ಜನನಿ ಎತ್ತಲು ನೋಡಿದರೂ ಅದೇ ಕಾಣಿಸಿಕೊಂಡಾಗ ಆ ಮಾಯನ್ನು ಅಕ್ಷರಗಳಿಂದೊಳಗೊಂಡಂತಹ ಓಂ ಎನ್ನುವಂತಹ ನಾದ ಕೇಳಿತಮ್ಮ. ಅದಕ್ಕೆ ಹಿಮ್ಮೇಳವಾಗಿದೆ. ಅದಕ್ಕೆ ನಾವು ಕೊರಳಾದಂತಹ ಸಂದರ್ಭ, ನಮ್ಮೊಳಗೆ ಹುಟ್ಟಿಕೊಂಡಂತಹ ಧೈರ್ಯ, ನಮ್ಮೆದುರಿಗೆ ಕಾಣಿಸಿಕೊಂಡಂತಹ ನೀನು ಎನ್ನುವುದನ್ನು ಅರ್ಥೈಸಿಕೊಂಡೇ ಮುಡಿಬಾಗಿದೆವು ತಾಯಿ. ಜನನಿ, ಈ ಹೊತ್ತಿಗೆ ಹುಟ್ಟಿಕೊಂಡಂತಹ ಪ್ರಶ್ನೆಗಳು ಯಾಕಮ್ಮ ನಮ್ಮ ಸೃಷ್ಟಿ? ನಮ್ಮಿಂದ ಆಗಬೇಕಾದಂತಹ ಕಜ್ಜೆಗಳಾದರೂ ಏನು? ಪ್ರೀತಿಯಿಂದಲೇ ನೀ ಅರುಹಿದೆ ಅಂತಾದರೆ ಮಾಡುವುದಕ್ಕೆ ನಾವು ಮೂವರು ಸಿದ್ಧರಾಗಿದ್ದೇವೆ ತಾಯಿ. ನಮ್ಮ
ಅನುದಿನವೂ ಅನುಕ್ಷಣವೂ ಇನ್ನು ಮುಂದೆ ಸದಾ ಕಾಪಾಡಿಕೊಂಡು ಬರಬೇಕಮ್ಮ. ನೀನೇ ಗತಿ, ನೀನೇ ಮತಿ. ಜಯ 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 ಕಾರ್ಯ ಮುಂದಕ್ಕೆ ಒರೆತಾಪೆ ನರನಿ ಮಾಡಿ ತುಂಬಿರೋ ಜಲರಾಶಿಯಲ್ಲಿ ನನ್ನ ಮುತ್ತು ಮಕ್ಕಳೇ, ಅಮ್ಮ ಹೆದರದಿರಿ ಬೆದರದಿರಿ, ಹಾ. ಧೈರ್ಯವನ್ನು ತಾಳಿ. ನಿಮ್ಮೂವರ ಸೃಷ್ಟಿಗೆ ನಾನೇ ಕಾರಣಕರ್ತಳಾಗಿದ್ದೇನೆ ಮಕ್ಕಳೇ. ಮಕ್ಕಳೇ, ಅಮ್ಮ ನಿಮ್ಮನ್ನು ಮುಂದಕ್ಕೆ ಈ ಜಗದಲ್ಲಿ ಗುರುತಿಸುವುದಕ್ಕಾಗಿ ಹಾ. ನಿಮಗೊಂದೊಂದು ಹೆಸರನ್ನಿಡುತ್ತೇನೆ. ಹೇಗಮ್ಮ? ಶ್ವೇತವರ್ಣದಿಂದ ಕಂಗೊಳಿಸುವಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವಂತ ನೀನೇ ವಿಷ್ಣು, ಬಲಿಕ ಸದೃಶನಾದಂತ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನವಾದ ಕಾರ್ಯವಾಗಬೇಕು ಮಕ್ಕಳೇ. ಏನಪ್ಪಣೆ ಮಕ್ಕಳೇ, ಅಮ್ಮ ಹೋದ ಕಲ್ಪದಲ್ಲಿ ಲಯವಾದಂತಹ ಈ ಪ್ರಪಂಚವನ್ನು ಹಾ. ಪುನರಬ್ಬಿಸಿ ಸೃಷ್ಟಿಸಿ ಸ್ಥಿತಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನ. ಹಾ. ಮಕ್ಕಳೇ, ಅಮ್ಮ ನಿಮಗೆ ಇರುವುದಕ್ಕೆ ಸ್ಥಳ, ಮಾಡುವುದಕ್ಕೆ ಕಾರ್ಯ ಹಾಗೂ ಗುಣಗಳನ್ನು ಅನುಗ್ರಹಿಸುತ್ತೇನೆ. ಎಲ್ಲಿ ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ ರಾಜ್ಯ ಸಗುಣ ಭರಿತನಾದಂಥ ನೀನು ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ಆಜ್ಞೆ ತಾಯಿ. ಮಗನೇ ವಿಷ್ಣು, ಅಮ್ಮ ಸಾತ್ವಿಕ ಗುಣಭರಿತನಾದಂಥ ನೀನು ವೈಕುಂಠದಲ್ಲಿ ಇದ್ದುಕೊಂಡು ಪಾಲನೆಯ ಕಾರ್ಯವನ್ನು ಮಾಡು ಮಗನೇ. ಆಗಲಮ್ಮ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾದಂಥ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡು ಮಗನೇ. ಮಕ್ಕಳೇ, ಅಮ್ಮ ನಿಮಗಿಟ್ಟಂತಹ ಈ ಕಾರ್ಯವನ್ನು ಹಾ. ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬನ್ನಿ, ನಿಮಗೆ ಶುಭವಾಗಲಿ. ಕಷ್ಟ ಬಂದ್ರೆ ನಾವೇನು ಮಾಡ್ಲಮ್ಮ? ಮಕ್ಕಳೇ, ಅಮ್ಮ ಒಂದು ವೇಳೆ ಕಷ್ಟ ಒದಗಿ ಬಂದರೆ ಹಾ. ನನ್ನನ್ನೇ ಏಕೋಮನದಿಂದ ಜ್ಞಾನಿಸಿಕೊಳ್ಳಿ. ಸರಿಯಮ್ಮ. ನಿಮಗೆ ಬಂದಂತಹ ಕಷ್ಟವನ್ನು ಪ್ರತ್ಯಕ್ಷವಾಗಿಯೂ ಅಲ್ಲ ಪರೋಕ್ಷವಾಗಿಯೂ ದೂರ ಮಾಡಿಕೊಡುತ್ತೇನೆ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ.
ಹರಿ ಹರ ಆಲಿಸಬೇಕು ನನ್ನ ಮಾತನ್ನು ಎನ್ನುವುದಕ್ಕಾಗಿ ನಿಮ್ಮನ್ನು ಕೂಗಿದವನಿದ್ದೇನೆ. ಕೇಳುವ ಕೇಳುವ, ನೀನು ಮೊದಲೇ ತಡೆಯಿರಿ. ಹೀಗೆ ಕೂಗುವುದಕ್ಕೆ ಕಾರಣ ನೀವು ಒಮ್ಮಿಂದೊಮ್ಮೆಲೆ ಹಾಗೆ ಉಜ್ಜುಗಿಸುವ ಹಾಗಿಲ್ಲ ನಿಮ್ಮ ಕರ್ತವ್ಯ ಕರ್ಮದಲ್ಲಿ. ಯಾಕೆ ಯಾಕೆ? ಅಮ್ಮ ನಾಡಿದಂತಹ ಅಷ್ಟು ಮಾತುಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ. ಸೃಜಿಸುವಂತಹ ಕಾಯಕವನ್ನು ಅಮ್ಮ ನನಗೆ ನೀಡಿದ್ದಾಳೆ. ಹೌದಪ್ಪ. ಸೃಷ್ಟಿಯ ಮೂಲಕವೇ ಕಳೆದ ಕಲ್ಪದಲ್ಲಿ ಲಯವಾದಂತಹ ಅಷ್ಟು ಜೀವ ವಿಶೇಷತೆಗಳು ಈ ಕಲ್ಪದಲ್ಲಿ ಮತ್ತೆ ಹೊರಬರಬೇಕು ಎನ್ನುವುದು ಅಮ್ಮನ ಅಂಬೋಣವಾಗಿದೆ. ಸರಿ, ಅದಕ್ಕೆ ಪೂರಕವಾಗಿ ವ್ಯವಹರಿಸುವಂತಹ ಕುಶಲಮತಿಗಳು ನಾವಾಗಬೇಕು. ಸೃಷ್ಟಿಯ ಕಾರ್ಯವನ್ನು ನಾವು ಮಾಡಿದರೆ ಮಾತ್ರ ನೀವು ನಿಮ್ಮ ನಿಮ್ಮ ಕರ್ಮದಲ್ಲಿ ತೊಡಗಿಸಿಕೊಳ್ಳಿಕ್ಕಾಗ್ತದೆ. ಹಾಗಾದರೆ ಹುಟ್ಟಿನ ಮಹತ್ವಕ್ಕೆ ಏನು ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ಹುಟ್ಟಾಯಿತು, ನಮಗೆ ಅಮ್ಮ ಕಾಣಿಸಿಕೊಂಡಳು. ಅಂದರೇನು? ಹುಟ್ಟಿಗೆ ಕಾರಣರಾದವಳನ್ನು ಕೈ ಮುಗಿಯಬೇಕು ಎನ್ನುವುದೇ ನಮಗೆ ಮೊದಲು ಅಮ್ಮನಿಂದಾದಂತಹ ಪಾಠ. ಅಮ್ಮ ಅನ್ನುವ ಹಾಗೆ ಕಂಡುಕೊಂಡವರು ನಾವು. ಹೌದು, ಸರಿ. ಅಂದರೆ ಅದರ ಅರ್ಥ ಏನು? ಏನು? ಯಾರು ಹುಟ್ಟಿಗೆ ಕಾರಣರಾಗುತ್ತಾನೋ ಅವ ಜಗದ ಜೀವ ಸ್ಥಾನಗಳಿಗೆ ಮಾತೃಸ್ಥಾನದಲ್ಲಿದ್ದಾನೆ ಎಂದರ್ಥ. ಜಗದ ಜೀವರಾಶಿಗಳೆಲ್ಲರೂ ಕೂಡ ಅವನನ್ನು ತಾಯಿ ಅಂತ ಕೊಂಡಾಡಬೇಕು ಅಂತ ಅರ್ಥ. ಯಾವುದಕ್ಕಾದರೂ ಕೂಡ ಬದಲಾವಣೆ ಅಂತ ಉಂಟು. ಆದರೆ ಹಿಂದಿನ ಕರ್ಮಕ್ಕನುಸಾರವಾಗಿ ಏನು ಬ್ರಹ್ಮ ವಿಧೇಯಕವೊಂದನ್ನು ಬರೀತಾನೋ ಅದಕ್ಕೆ ವಿಧಿ ಅಂತ ಹೆಸರು. ಅದನ್ನು ಮತ್ತೆ ಬದಲಿಸುವ ಹಾಗಿಲ್ಲ. ಅಂದರೆ ಏನು? ಅದನ್ನು ಹಾಗೆಯೇ ಚಾಚೂ ಚಪ್ಪದೆ ಪಾಲಿಸಬೇಕಾದಂತಹ ಹೊಣೆಗಾರಿಕೆ ಇರುವುದು ನಿಮಗೆ. ಸರಿ. ಪಾಲಿಸು ಎನ್ನುವುದಕ್ಕೆ ಎರಡು ಮುಖ. ಯಾವುದಿಲ್ಲ? ಒಂದು ಅವನ ಆಜ್ಞೆಯನ್ನು ಪಾಲಿಸುವುದು, ಮತ್ತೊಂದು ಅವನು ಹೇಳಿದ ಹಾಗೆ ನಡ್ಕೊಳ್ಳು. ಎರಡು ಅದೇ ವಿಷಯ. ನೀನು ಮತ್ತೊಂದು ಇನ್ನೊಂದು ಅಂತ ಕೇಳಿದ್ರೆ ಇನ್ನೊಂದು ಅದೇ. ಎರಡು ಉಂಟು ಅನ್ನೋ ಹಾಗೆ ಹೇಳಿದೆ ಅಲ್ಲ. ಮೂರನೇದ್ದಾದ್ರೂ ಅದೇ. ಮತ್ತೊಬ್ಬನು ಹೇಳಿದ ಹಾಗೆ ಕೇಳುವುದು ಎನ್ನುವುದಕ್ಕೆ ಪಾಲಿಸುವುದು ಅಂತ ಅರ್ಥ. ಅಂತೂ ನೀನು ಹೇಳಿದ ಹಾಗೆ ನಾವು ಕೇಳಬೇಕು ಅನ್ನೋ ಹಾಗೆ ಆಡುದಲ್ವ? ನಾ ಬರೆದ ಹಾಗೆ ನೀವು ಕೇಳಬೇಕು, ನಾ ಹೇಳಿದ ಹಾಗೆ ನೀವು ಕೇಳಬೇಕು. ಸೃಷ್ಟಿಯ ಅದ್ಭುತಗಳೆಲ್ಲ ಉಂಟು ಅದನ್ನು ನೋಡಿ ಆನಂದಿಸಬೇಕೆ ಹೊರತು ನೀವು ಬದಲಾಯಿಸುವ ಹಾಗಿಲ್ಲ. ಯಾವಾಗ ನೀವು ನಿಮ್ಮ ಕರ್ತವ್ಯ ಕರ್ಮದಲ್ಲಿ ಮತ್ತವರನ್ನು ಅವಲಂಬಿಸಿ ಇರುತ್ತೋ, ಮತ್ತೊಬ್ಬರ ಕೆಲಸದ ಅಡಿಯಲ್ಲಿ ನಿಮ್ಮ ಕೆಲಸವು ಪ್ರಕರ್ಷಾವಸ್ಥೆಯಲ್ಲಿ ಪ್ರಸ್ಫುಟವಾಗಿ ಪ್ರಕಟೀಕರಣಗೊಳ್ಳುತ್ತದೋ ಆಗ ಯಾರ ಅನುಗ್ರಹ ವಿಶೇಷತೆಯಿಂದಷ್ಟಾಯಿತು ಎನ್ನುವುದನ್ನು ಅರಿಸಿಕೊಂಡು ಆ ಶಕ್ತಿಗೆ ಹೆಸರೇನು ಬಲ್ಲೆಯ? ಪರಬ್ರಹ್ಮ ಸ್ವರೂಪಳು ಅಂತ. ಹೌದು. ಪರ ವಿಷ್ಣು ಸ್ವರೂಪಳು, ಪರ ಶಿವ ಸ್ವರೂಪಳು ಅಂತಿಲ್ಲ. ಈಗ ಬ್ರಹ್ಮ ಅಂದ್ರೆ ಎಂತ? ಅಂದ್ರೆ ದೊಡ್ಡದು ಅಂತ ಅರ್ಥ. ಬೃಹಿ ವೃದ್ಧವು ಎನ್ನುವ ಧಾತುವಿನಿಂದ ನಿಷ್ಪನ್ನವಾದಂತಹ ಪದಕ್ಕೆ ದೊಡ್ಡದು ಎನ್ನುವಂತಹ ಅರ್ಥ ಇರುವುದರಿಂದಲೇ ಅದನ್ನು ಮನಗಂಡು ಈ ಬೃಹತ್ ಆದಂತಹ ವ್ಯಕ್ತಿತ್ವವನ್ನು ಮನಗಂಡೇ ಅಮ್ಮ ನನಗೆ ಬ್ರಹ್ಮ ಅಂತ ಹೆಸರಿಟ್ಟಿದ್ದಾಳೆ. ಬ್ರಹ್ಮ ಎನ್ನುವಾಗಲೇ ಅಮ್ಮ ಅಂತ ಬರ್ತದೆ ಎನ್ನುವುದನ್ನು ಅರ್ಥೈಸಿಕೊಂಡು ನಿಮಗೆ ಈರುವರೆಗಿಂತಲೂ ನಾನು ಹಿರಿಯನು ಅಂತ ತಿಳ್ಕೊಳ್ಳಿ.
ನಗು ಬರ್ತದೆ ಬ್ರಹ್ಮ. ಯಾಕೆ? ಇಲ್ಲದೇ ಇದ್ರೆ ಏನು? ಅಮ್ಮನಿಂದ ನಾವು ಪ್ರತ್ಯಕ್ಷಗೊಂಡ ಕಾಲಕ್ಕೆ ಏನೂ ಅರಿಯದೇ ಇರುವಂತಹ ವೇಳೆಯಲ್ಲಿ ನಾವು ನಾವು ಅನ್ನುವ ಹಾಗೆ ಅಮ್ಮನನ್ನು ನುತಿಸಿದವನು ನೀನು. ಸರಿ. ಆದ್ರೆ ಅಮ್ಮನಿಂದ ಎಲ್ಲವೂ ದತ್ತವಾದ ಬಳಿಕ ನಾನೇ ನನ್ನಿಂದಲೇ ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡೆ. ನನ್ನಿಂದಲೇ ಜಗ ಒಂದು ಪ್ರಾರಂಭವಾಗಿದೆ. ಏನೀಗ? ಬ್ರಹ್ಮ, ಏನು? ಈ ಪ್ರಪಂಚದಲ್ಲಿ ನಾನು ಅನ್ನುವುದು ಶಾಶ್ವತ ಅಲ್ಲ ಬ್ರಹ್ಮ. ಅಮ್ಮನನ್ನು ಕಂಡಾಗ ಇದ್ದದ್ದು ಭಕ್ತಿ. ಅಮ್ಮ ನಮಗೆ ಕೆಲಸ ಕೊಟ್ಲಾ, ಆಗ ವಿಭಕ್ತಿ. ಹೌದು. ನಾನು ನನ್ನಿಂದ ನನಗಾಗಿ ನನ್ನಲ್ಲಿ ನಾನೇ ಅಹಂ ಬ್ರಹ್ಮಾಸ್ಮಿ. ನಾನು ಅನ್ನುವುದು ಶಾಶ್ವತ ಅಲ್ಲ ಅನ್ನುವುದಕ್ಕೆ ಕಾರಣ ಏನು? ಕಾರಣ ಇದೆ. ಅಮ್ಮನಿಂದ ನಾವು ಪ್ರತ್ಯಕ್ಷಗೊಂಡ ಕಾಲಕ್ಕೆ ಅಮ್ಮನಿಂದ ಪ್ರತ್ಯಕ್ಷಗೊಂಡವರು ನಾವು. ಆದ್ರೆ ಪ್ರತ್ಯಕ್ಷಗೊಂಡಂತ ಅಮ್ಮ ನಾಲ್ಕೇ ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳು? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಆದ್ರೆ ನಾನು ಯೋಚಿಸುವುದಲ್ಲ, ಮತ್ತೆ ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಏನಾಯ್ತು ಈಗ? ಇದು ನೀನು ಮಾತಾಡುದಲ್ಲ, ಮತ್ತೆ ನಿನ್ನ ಒಳಗಿರುವಂತದ್ದು ನೀನನ್ನು ಮಾತಾಡಿಸು. ಯಾವುದದು? ಮದ, ರಾಜಸ ಗುಣ. ಏನೀಗ? ಅಧಿಕವಾದಂತಹ ಮದವನ್ನೇ ಮೈ ತುಂಬಿಸಿಕೊಂಡು ಮಾತಾಡ್ತಾ ಇದ್ದೀನಿ ನೀನು. ಸೃಷ್ಟಿ ಆಗಬೇಕು ಅಂತಿದ್ರೆ ಸ್ವಲ್ಪ ಮದ ಬೇಕು. ಆದ್ದರಿಂದ ಬ್ರಹ್ಮ, ಏನು? ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಎಷ್ಟು ಒಳ್ಳೆಯದಲ್ವಾ ಬ್ರಹ್ಮ? ಸಮಾನರು ಎನ್ನುವಂತಹ ಹೊಸ ಮುಖದ ವಾದವನ್ನೇ ನೀ ಪರಿಚಯಿಸಿದೆ. ಹೌದಾ? ನನ್ನ ಆಕ್ಷೇಪ ಇಲ್ಲ. ನನ್ನದೊಂದು ವಾದ ನಿನ್ನದೊಂದು ವಾದ ಅಂತ ಆಯ್ತು. ಹಾಗಂತ ನನ್ನ ನಡೆ ಹೇಗೆ? ಸೃಷ್ಟಿಗೆ ಒಬ್ಬನೇ ಅಪ್ಪ ಇರಬೇಕು ಅಂತ. ಅಪ್ಪ ಯಾರು ಅಂತ ಕೇಳುವಾಗ ಒಬ್ಬನೇ, ಅವರೆಲ್ಲ ಅಪ್ಪಂದಿರು ಅಂತ ಹೇಳುವಾಗ ಆಗುದಿಲ್ಲ. ಹಾಗಂತ ಎರಡು ಮುಖದಲ್ಲೇ ತೀರ್ಮಾನ ಆಗ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅಮ್ಮನಿಂದ ಸೃಷ್ಟಿಯಾದದ್ದು 3 ಜನ ಎಂಬಲ್ಲಿಗೆ ನಾಯಕ ಬೇಕು ಎನ್ನುವುದಕ್ಕೆ ಈಗಿನ ನಡೆ ಪ್ರಕಾರ ಒಂದು ಮತ್ತು ಒಂದು ಮತ, ಒಂದಿಷ್ಟು ಒಂದು. ಇನ್ನೊಬ್ಬ ಇದ್ದಾನಲ್ಲ ಬಹುಮತ ಯಾರಿಗೆ ಎನ್ನುವುದರಿಂದ ಅವನ ಮತ ಅತ್ಯಂತ ಪ್ರಮುಖವಾಗ್ತದೆ. ಹೇಳಯ್ಯ ಮಾತೆ ಅಂತರ್ಧಾನವಾದ ತಕ್ಷಣವೇ ತಕ್ಷಣ ನಿನಗೆ ದೊಡ್ಡವ ಎನ್ನುವಂತಹ ಜ್ಞಾನ ಉಂಟಾಯಿತು. ಜ್ಞಾನ ಅಮ್ಮ ಹೇಳುವಾಗಲೇ ಇತ್ತು, ನಂತರ ಅಲ್ಲ. ಅಂದ್ರೆ ದೊಡ್ಡವ ಅಹಂ ನಾನು. ಹೌದು. ಎಲ್ಲಿ ನೀನು ದೊಡ್ಡವನು. ಒಳ್ಳೆ ಆಯ್ತಲ್ಲ ಮುಗಿಯಿತು, ಅಷ್ಟೇ ಬೇಕಾಗ್ತದೆ. ಈಗ ನನ್ನನ್ನು ದೊಡ್ಡವ ಅಂತ ಒಪ್ಪಿಕೊಂಡಾಯ್ತು. ಅವನು ಒಪ್ಪಿಕೊಂಡಾಗ ನಾನು ದೊಡ್ಡವನೇ, ಒಪ್ಪಿಕೊಂಡಾಯ್ತು. ಇನ್ನು ನೀನು ಒಪ್ಪಿಕೊಂಡ್ರೆ ಎಷ್ಟು ಬಿಟ್ಟರೆ ಎಷ್ಟು. ನಾನು ಒಪ್ಪಿಕೊಳ್ಳುವುದಂತ ಆವಾಗಲೇ ಆಡಿದ್ದೇನೆ. ಅಲ್ಲಿ ಮುಗಿಯಿತು. 2-1 ಮತಗಳಿಂದ ದೊಡ್ಡವ ಯಾರು ಎನ್ನುವುದನ್ನು ಅಂಗೀಕರಿಸಲ್ಪಟ್ಟಿದೆ. ಆಯ್ತಲ್ಲ? ನೀನು ದೊಡ್ಡವನು, ನಿಜವಾಗಿಯೂ ನೀನು ದೊಡ್ಡವನು. ಹಾಗೆಂದು ಹರಿಯು ಸಣ್ಣವನಲ್ಲ, ಅವನೂ ದೊಡ್ಡವನು. ಇಬ್ಬರು ದೊಡ್ಡವರು. ಎಷ್ಟು ಅಂತ ಬೇಕಾಗ್ತದೆ? ನೀನು ಎಷ್ಟು ದೊಡ್ಡವರು? ನನ್ನಷ್ಟು ದೊಡ್ಡವರಲ್ಲ. ಅದು ಹಾಕಿ ಬೇಕಿತ್ತು ನನಗೆ. ನಿನ್ನಷ್ಟು ದೊಡ್ಡವರಲ್ಲ. ಯಾಕೆ? ನೀವು ನನ್ನಷ್ಟು ದೊಡ್ಡವರಾಗಲು ಸಾಧ್ಯವೇ ಇಲ್ಲ. ಯಾಕೆ? ಹೇಗೆ? ಒಳ್ಳೆದುಂಟಿದೆ ಕೇಳು. ಯಾಕೆ? ನನಗೆ ಅಮ್ಮ ಇತ್ತದ್ದು ಹೆಸರು ಈಶಾ. ಈಶಾ ಇದ್ರೆ ಏನು? ಇದಮ್ಮ
ಯಜಮಾನ, ನಾಯಕ, ನಾಯಕ, ಈಶ, ಹಾ. ಎಲ್ಲರನ್ನೂ ಪರಿಪಾಲಿಸುವವ, ನೋಡಿಕೊಳ್ಳುವವ ಎನ್ನುವುದೇ ಅರ್ಥ. ಮತ್ತೆ ನನಗೆ ಇತ್ತಂತಹ ಅಧಿಕಾರ ಲಯದ ಅಧಿಕಾರ. ಸರಿ. ಲಯ ಅಂದ್ರೆ ಏನು? ಕೇವಲ ಸುಟ್ಟು ಬಿಡುವ ನಾಶಗೊಳಿಸುವುದು ಅಲ್ಲ, ಮತ್ತೆ ಪರಿವರ್ತನೆ. ಹಾ. ನಿಜವಾಗಿ ಲಯ ಎಂದ್ರೆ ಪರಿವರ್ತನೆ. ಹಾ. ಒಂದು ಪರಿವರ್ತನೆಯನ್ನು ಮುನ್ನಡೆಸಿಕೊಂಡು ಹೋಗುದು. ನೀನು ಸೃಜಿಸಿದನ್ನು ಪರಿವರ್ತನೆ ಅಂದ್ರೆ ನನ್ನ ಸೃಷ್ಟಿ ಆಗ್ತದೆ. ಹಾ. ಒಂದು ಸೃಷ್ಟಿಯ ಒಂದು ಹೂವಿನ ಸೃಷ್ಟಿ. ಹಾ. ಆ ಹೂವಿನ ಬುಡದಲ್ಲಿ ಕೆಂಪು ಬಣ್ಣ ಇರ್ತದೆ, ಹೂವಿನ ತುದಿಯಲ್ಲಿ ಹಳದಿ ಬಣ್ಣ ಇರ್ತದೆ. ಹಾ. ಪರಿವರ್ತನೆ ಇದ್ರೆ ಕೆಂಪಿದ್ದನ್ನು ನೀಲಿ ಮಾಡ್ತೇನೆ ನೀನು. ಹಾಗಲ್ಲ, ಅದಾಗುದಿಲ್ಲ ನೀನು. ಆಗಲ್ಲ, ನಾನು ಅದೆಲ್ಲ ಆಗುದಿಲ್ಲ ಹಾಗಾದ್ರೆ. ಅಲ್ಲ, ಆಗ್ತದೆ. ಮತ್ತೆ ಯಾಕೆ? ಯಾಕೆ? ಆ ಹೂ ಅರಳುತ್ತದೆ. ಅರಳುತ್ತದೆ. ಅರಳುವಾಗ ಒಂದು ಭಾವ, ಅದು ಪರಿವರ್ತನೆ. ಮೊಗ್ಗಿದ್ದದ್ದು ಅರಳಿದ್ದು. ಮೊಗ್ಗಿದ್ದು ಅರಳುವುದು ಅಂತ ನಾನು ಬರೆದಿರ್ತೇನೆ. ಹೌದು, ನೀನು ಮೊಗ್ಗಿದ್ದದ್ದು ಅರಳಬೇಕು ಅಂತ ನಾನು ಬರೆದ್ರೆ ಮಾತ್ರ ಅರಳುದು. ನಾನು ಪರಿವರ್ತಿಸುವುದೇ ಅರಳುವುದು. ಮೊಗ್ಗಿದ್ದದ್ದೇ ಬೀಳ್ಲಿ ಅಂತ ಹೇಳಿದ್ರೆ ಮೊಗ್ಗಿದ್ದದ್ದೇ ಬೀಳ್ತದೆ. ನೀನು ಅರಳಿಸುದಾದ್ರೆ ಅವನ ಕೆಲಸ ಅಂತ. ಅವನು ಪಾಲಿಸುವುದು, ಅದಕ್ಕೆ ಪೋಷಣೆ, ಅದು ಬುಡದ ಕೆಲಸ ಅವನದು. ಯಾವುದರದ್ದು? ಬುಡ 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 ನೋಡಿ. ಈಗ ಮೊಗ್ಗಿನ ಬುಡ ಅಂತದ್ದು. ಮೊಗ್ಗಿನ ಬುಡ ಬಿಡು 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 ಮುಂದೆ. ಅಲ್ಲ, ಗಿಡದ ಬುಡ ಯಾವುದು? ಗಿಡದ ಬುಡ ಯಾವ್ದು ನೀನು ಹೇಳು. ಬೇರು. ಹಾ. ಅದನ್ನು ನೋಡಿಕೊಳ್ಳುವ. ಅಲ್ಲಿ ಹುಟ್ಟು ನನ್ನದಲ್ವ, ಬೇರು ಹುಟ್ಟಬೇಕು ಅಂತಾದ್ರೆ ನಾನು ಬೀಜ ಹಾಕ್ಬೇಡ. ನೀನು ಬೀಜ ಅಲ್ವೇ? ಹೌದು, ಬೀಜದಿಂದ ಇಷ್ಟು ಹೊತ್ತಿಗೆ ಬೇರು ಹೊರಬರಬೇಕು ಅಂತ ನನ್ನ ನಿಯಮ ಇದ್ರೆ ಮಾತ್ರ ಬರುವುದು. ಇಲ್ಲದ್ರೆ ಬೀಜವೇ ಕಮಟಿ ಹೋಗ್ತದೆ. ಪೋಷಣೆ ಇಲ್ಲದಿದ್ರೆ ಅದು ನಾನು ಬರೀಬೇಕು. ಇದಕ್ಕೆ ಈ ಕರ್ಮ, ಈ ಬೀಜದ ಕರ್ಮ, ಹಳೆಯ ಹಿಂದಿನ ಕರ್ಮಕ್ಕನುಸಾರವಾಗಿ ಈ ಬೀಜಕ್ಕೆ ಟಿಸಿಲೊಡೆಯುವ ಭಾವ ಇದ್ರೆ ಅದು ಹೊರಬರ್ತದೆ, ಇಲ್ಲದ್ರೆ ಕಮಟಿ ಹೋಗ್ತದೆ. ಪರಿವರ್ತನೆ ಅಂದ್ರೆ ಇರಲಿ, ಪರಿವರ್ತನೆ ಅಂದ್ರೆ ಪರಿವರ್ತನೆ ಅಂದ್ರೆ ಏನು? ಮೊಗ್ಗಿದ್ದದ್ದು ಅರಳುತ್ತದೆ, ಅರಳಿದ್ದು ಸುವಾಸನೆಯನ್ನು ಬೀರ್ತದೆ, ಮಕರಂದವನ್ನು ಅದು ಹೊರಸೂಸುತ್ತದೆ. ಸುವಾಸನೆ ಬೀರೋ ಹೂ ಆದ್ರೆ ಮಾತ್ರ. ದುರ್ವಾಸನೆ ಆದ್ರೆ ಇಲ್ಲ. ಹಾಗಾದ್ರೆ ದುರ್ವಾಸನೆಯು ನಿನ್ನ ಅದರ ಗುಣಕ್ಕೆ ಅನುಗುಣವಾಗಿ ಅದರ ಪರಿವರ್ತನೆ. ಹೌದು, ಕೆಟ್ಟ ವಾಸನೆ ನಿನ್ನಿಂದಲೇ ಬರುವುದು. ಒಳ್ಳೇದು. ಆದರೆ ಅದಕ್ಕೆ ನಾನು ಕೊಟ್ಟಂತ ಜ್ಞಾನ ಯಾವುದು? ಕೆಟ್ಟ ವಾಸನೆ. ಹೌದು, ನೀನು ಕೊಡುವ ಜ್ಞಾನ. ಹೂವಿಗೂ ಜ್ಞಾನ ಇರ್ತದೆ. ಹೌದು. ಯಾಕೆಂದ್ರೆ ಅದಕ್ಕೂ ಒಂದು ಜೀವ ಅಂತ ಇರ್ತದೆ. ಹೌದು, ಇರ್ತದೆ. ಇರುವುದಿಲ್ವಾ? ಉಂಟು. ನಾನು ಜೀವ ಅಂತ ಕೊಡುದೇನೆ. ನಾನು ಆತ್ಮಸ್ವರೂಪ ಅಂದ್ರೆ ಅದರಲ್ಲಿ ಒಂದು ಆತ್ಮ ಉಂಟು ಅಂತ ಅರ್ಥ. ಯಾರಿಲ್ಲ ಹೇಳಿದ್ರು. ನೀನು ಜ್ಞಾನ ಕೊಡುವುದಲ್ಲ, ಹುಟ್ಟಿನ ಕರ್ಮಕ್ಕನುಸಾರವಾಗಿ ಹುಟ್ಟಿನಿಂದಲೇ ಇರ್ತದೆ ಅಂತ. ಮತ್ತೆ ಆ ಹೂ ಬಾಡ್ತದೆ. ಬಾಡುವುದು ಅದು ನನ್ನ ಪರಿವರ್ತನೆ. ಮತ್ತೆ ಬೀಳ್ತದೆ, ಅದು ಪರಿವರ್ತನೆ. ನಿನಗೆ ಹುಟ್ಟಿಸಬಹುದಲ್ಲ ಮಾರಿ, ಇಷ್ಟು ಮಾತಾಡುವನಿಗೆ. ಯಾಕೆ? ನಿನಗೆ ಹುಟ್ಟಿಸಬಹುದು. ನೀನಿದ್ಯಲ್ಲ, ಅದಕ್ಕೆ ನಾನು ಬೇಕು ನಿನಗೆ. ಮತ್ತೆ ನನಗೆ ನಿಮಗಿಂತ ಹೆಚ್ಚಿನದ್ದು ಉಂಟು. ಏನುಂಟು? ನಿಮ್ಮಲ್ಲಿ ಇಲ್ಲದ್ದು, ಅಮ್ಮನಲ್ಲಿ ಇದ್ದದ್ದು ನನ್ನಲ್ಲಿ. ಅದು ನೀನು ಮಾತಾಡುವಾಗಲೇ ಆರಂಭ ಆಗಿ ಗೊತ್ತಾಗಿದೆ, ಸ್ವಲ್ಪ ಅಧಿಕ ಅಂತ. ಹೌದು, ಅಧಿಕವೇ ಉಂಟು. ಏನುಂಟು? ಅದಂದ್ರೆ ಅದಕ್ಕೆ ನಾನು ಅಹಂಕಾರ ಪಡುವುದಿಲ್ಲ, ಅದು ನನ್ನ ಹೆಮ್ಮೆ. ಹೌದೌದು. ಎಲ್ಲಿ ನನ್ನ ಹಣೆಯನ್ನು ನೋಡುತ್ತೆ, ನೋಡಿದೆ, ಅದು ಕಣ್ಣು ಅದು ಮುಚ್ಚಿ ಉಂಟು. ಒಂದು ವೇಳೆ ನಾನು ಮುನಿಸಿದ್ದರೆ ಅಂತಾದ್ರೆ ಲೋಕವನ್ನೇ ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗೆ. ಯಾವಾಗ ತಿಳಿಯುವುದು ನನಗೆ ಮುನಿಸು ಬಂದ್ರೆ? ಮುನಿಸು ಬರುವುದು ಯಾವಾಗ? ನನಗೆ ಅಜ್ಞಾನವನ್ನು ನಾಶ ಮಾಡಬೇಕು ಅಂತ ಆದಾಗ ಜ್ಞಾನದ ಕಣ್ಣು ತೆರೆಯುತ್ತದೆ. ಜ್ಞಾನದ ಕಣ್ಣು ತೆರೆಯುವಾಗ ಎಲ್ಲ ಸುಟ್ಟು ಬಿಡುದಾ? ಆಮೇಲೆ ಪರಿವರ್ತನೆ ಆ ಕಾಲಕ್ಕೆ ಆಗ್ತದೆ ಎನ್ನುವುದಾಗಿದ್ರೆ ಈ ಎಲ್ಲ ವಿಶೇಷ ಗುಣಗಳುಳ್ಳಂತಹ ನಾನೇ ನಿಮಗಿಂತ ದೊಡ್ಡವ, ಹಿರಿಯವ, ಶ್ರೇಷ್ಠ. ಮೊದಲು ಆಗಬೇಕಾದ ಪರಿವರ್ತನೆ ನನ್ನಲ್ಲಿ ಅವನಲ್ಲಿ ಅಲ್ವಾ, ನಿನ್ನಲ್ಲಿ ಎನ್ನುವುದಕ್ಕೆ ಹೌದಾಗಿದ್ರೆ ಮೊದಲು ಎಲ್ಲಿ ಅಂತ ಯೋಚಿಸನಿ.
ದೊಡ್ಡವ ಬೇಕು ಎನ್ನುವುದಕ್ಕೆ ಬಹುಮತ ಉಂಟು ಎನ್ನುವುದನ್ನು ನೀವೀರುವರು ಒಪ್ಪಿಕೊಂಡಾಯಿತು. ಹಾಗಾದ್ರೆ ದೊಡ್ಡವ ನಾನು ಹೇಗೆ? ಹೇಗೆ? ಮೊದಲು ನಾ ಸೃಜಿಸಲು ಪದುಮಾಕ್ಷ ಪರೆಯವ, ಪ್ರಥಮನು ನಾನು. ಒಪ್ಪಿಕೊಳ್ತೇನೆ. ನನ್ನಿಂದ ಸೃಷ್ಟಿಯಾಗದೆ ಜಗದಲ್ಲಿ ಯಾವ ಪರಿವರ್ತನೆಯೂ ಆಗುವುದಿಲ್ಲ ಇಲ್ಲ ಎಂಬಲ್ಲಿಗೆ ಜಗದ ಪರಿವರ್ತನ ಮೂಲವೇ ಬ್ರಹ್ಮನಿಂದ. ನಾನಾಗಲೇ ಹೇಳಿದೆ ಹೇಗೆ? ಬ್ರಹ್ಮ ಎನ್ನುವಂತಹ ಶಬ್ದ ಅರ್ಥ ಏನು ಎನ್ನುವ ಹಾಗೆ. ದೊಡ್ಡದು. ಕೇವಲ ಜೀವಿಯ ಜಂತುಗಳ ಸೃಷ್ಟಿಯೋ ಎನ್ನುವುದಕ್ಕೆ ಮಾತ್ರ ಸೀಮಿತವಾದದ್ದಲ್ಲಯ್ಯ. ಮತ್ತೆ ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಭಾವಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಎಲ್ಲದಕ್ಕೂ ಕೂಡ ಬ್ರಹ್ಮ ಮೂಲವೇ ಕಾರಣ. ಹೌದಪ್ಪ. ಈಗ ಅನೇಕ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸ್ತೇನೆ ನಾನು. ಹೌದಪ್ಪ. ಹಕ್ಕಿ ಜಾತಿ, ಹಾವು ಜಾತಿ, ವೃಕ್ಷ ಜಾತಿ, ಮಾನವ ಜಾತಿ, ಹೀಗೆ ಏನೇ ಇರಲಿ. ಈಗ ಮಾನವ ಜಾತಿಯ ಉದಾಹರಣೆಯನ್ನೇ ತೆಗೆದುಕೊಳ್ಳು. ಮೆದುಳು ಅಂತ ಉಂಟು. ಆ ಮೆದುಳೇ ಬ್ರಹ್ಮಸ್ಥಾನ. ಆ ಬ್ರಹ್ಮಸ್ಥಾನವೇ ಅಲುಗಾಡದೆ ಇದ್ದರೆ ಉಳಿದ ಅಷ್ಟೂ ಜೀವರಾಶಿಗಳಲ್ಲಿ ಏನು ಪರಿವರ್ತನೆ ಆದರೂ ಅದರಲ್ಲಿ ಏನು ಪರಿಣಾಮ ಆಗುತ್ತದೋ, ಪ್ರಭಾವ ಆಗುತ್ತದೋ ಎನ್ನುವುದನ್ನು ಯೋಚನೆ ಮಾಡಬೇಕು. ಹೌದು, ಮೆದುಳು ಕೆಲಸ ಮಾಡುವುದಿಲ್ಲ, ಹಾಗಂತ ಜೀವ ಬೆಳೆಯುತ್ತದೆ. ನಿನ್ನ ಪಾಲನೆ ನೀನು ಮಾಡಲೇಬೇಕು. ಕೈಕಾಲುಗಳು ಬೆಳೆಯುತ್ತದೆ, ಬೆರಳುಗಳು ಬೆಳೆಯುತ್ತದೆ, ಉಗುರುಗಳು ಬೆಳೆಯುತ್ತದೆ, ಕೂದಲುಗಳು ಬೆಳೆಯುತ್ತದೆ. ಅವೇ ಹೇಳಿದ ಹಾಗೆ ಪರಿವರ್ತನೆ ಆಗುತ್ತದೆ. ಆ ಪರಿವರ್ತನೆಯಿಂದ ಪ್ರಯೋಜನ ಏನು? ಏನಿಲ್ಲ. ಅಂದರೆ ಎಲ್ಲಿ ಹುಟ್ಟಾಗಬೇಕು? ಮೆದುಳಿನಲ್ಲಿ ಹೊಸ ಭಾವ, ಚಿಂತನೆ, ಯೋಚನೆಗಳ ಸೃಷ್ಟಿಯ ಮೂಲಕವಾಗಿ ಆ ಪರಿವರ್ತನೆಗೊಂದು ಬೆಲೆ ಬರ್ತದೆ. ಹೌದಾ? ನಾ ಹೇಳಬೇಕಾದ ವಿಷಯ ಅದು. ಹೌದು. ನಿಮ್ಮ ಪಾಲನೆಯ ಕೆಲಸವೋ, ಅವರ ಲಯದ ಕೆಲಸವೋ ಸಣ್ಣದಲ್ಲ. ಅದನ್ನು ಚಿಕ್ಕದು ಮಾಡುವ ಉದ್ದೇಶ ನನಗಲ್ಲ. ನಿಮ್ಮ ಕೆಲಸವು ಔನ್ನತ್ಯ ಎತ್ತರದ್ದು ಅಂತ ಗೊತ್ತಾಗುವುದು ಯಾವಾಗ? ಸೃಷ್ಟಿ ಅದರ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾ ಹೋಗುವಾಗ. ಈಗ ವಿಷ್ಣು ಎನ್ನುವುದಕ್ಕೆ ವ್ಯಾಪ್ತಿ ಎನ್ನುವಂತಹ ಒಂದು ಅರ್ಥ ಉಂಟು ಅಂತಾದರೆ ಆ ವ್ಯಾಪ್ತಿಯ ವಿಸ್ತರಣೆಗೆ ಬೇಕಾದಂತಹ ಮೂಲ ದ್ರವ್ಯವನ್ನು ಕೊಡುವುದೇ ಸೃಷ್ಟಿ ಅಲ್ಲವೇ? ನೀವು ಯೋಚನೆ ಮಾಡಿ. ಈ ಜೀವಿ ಒಂದು ಹೀಗಾಗಬೇಕು ಅನ್ನುವಂತಹ ವಿಧಿ ನಿಯಮಕ್ಕನುಸಾರವಾಗಿ ನೀ ಪಾಲನೆಯನ್ನು ಮಾಡಿದರೆ ಜೀವಿ ಕರ್ಮ ನಡೆಯಿಂದ ಎತ್ತರಕ್ಕೇರುವುದಕ್ಕಾಗುತ್ತದೆ. ಹಾಗಾದರೆ ಪಾಲನಾಧ್ಯಕ್ಷನಾಗಿ ಪಾಲನೆಯ ತುತ್ತ ತುದಿ ತೋರುವುದು ಹೇಗೆ? ವಿಧಿ. ಆದ್ದರಿಂದಲೇ ವಾಕ್ಯ ಹುಟ್ಟಿಕೊಂಡದ್ದು. ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿಹನು ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ಹುಟ್ಟಿಸಿದ ದೇವ ಎಲ್ಲಿ ಜನ್ಮ ಕಾರಣಕರ್ತನಾದನೊಬ್ಬನೋ ಅವನ ಮೂಲಕವಾಗಿ ಜಗದ ಜೀವದ ನಡೆಯುವ ವ್ಯಾಪ್ತಿಯ ವಿಸ್ತಾರವೇನುಂಟೋ ಅದು ಅನುಭವಕ್ಕೆ ಬರುತ್ತದೆ. ಅಲ್ಲದೆ ಹೋದರೆ ಕೇವಲ ಲಯವೇ ಪ್ರಧಾನ ಅಂತಾದ್ರೆ, ನಾಶವೇ ಪ್ರಧಾನ ಅಂತಾದ್ರೆ ಎಲ್ಲಿ ಪರಿವರ್ತನೆ, ಹೇಗೆ ಪರಿವರ್ತನೆ ಅಂತ ಬೇಡವಾ? ಒಂದು ಕರ್ಮಕ್ಕನುಸಾರವಾಗಿ ಈ ಪ್ರಾಯದಲ್ಲಿಯೇ ಇದಕ್ಕೆ ಪರಿವರ್ತನೆ ಅಂತ ನಾ ಬರೆದ್ರೆ ಅದಕ್ಕಿಂತ ಮೊದಲು ಬದಲಾಗಲಿಕ್ಕೆ ಆಗ್ತದ? ಅದಕ್ಕಿಂತ ಮೊದಲು ಅವನಿಗೆ ಏನು ತಿದ್ದುಪಡಿ ಮಾಡ್ಲಿಕ್ಕೆ ಆಗ್ತದ? ಯಾವ ವಿಧೇಯಕವನ್ನು ನಿಮಗೆ ತಿದ್ದುಪಡಿ ಮಾಡ್ಲಿಕ್ಕೆ ಆಗುವುದಿಲ್ಲವೋ, ಯಾವುದನ್ನು ಅನುಸರಿಸಿ ನಿಮಗೆ ಸ್ವತಂತ್ರವಾಗಿ ಮಾಡಲಿಕ್ಕೆ ಸಾಮರ್ಥ್ಯ ಇದ್ರೂ ಅನುಸರಿಸಬೇಕಾದಂತಹ ಅನಿವಾರ್ಯತೆಯನ್ನು ಕಂಡುಕೊಂಡು ನೀವು ತೊಡಗಿಸಿಕೊಳ್ತೀರೋ ಅದನ್ನು ನೀವು ದೊಡ್ಡದು ಅಂತ ಒಪ್ಪಿಕೊಳ್ಳಲೇಬೇಕು. ಅಲ್ಲದೆ ಹೋದರೂ ರಾಜಸ ಗುಣ ನನ್ನದು, ಸತ್ಯಲೋಕವಾಸಿ ನಾನು, ಇವೆಲ್ಲವನ್ನು ಗಮನಹರಿಸಿದ್ರೆ ಜಗತ್ತಿನ ಮೂಲಭೂತ ಸತ್ಯವನ್ನೇ ಬೀಜಾಂಕುರಗೊಳಿಸಿ ತನ್ಮೂಲಕವಾಗಿ ಜಗದ ಜೀವದ ಭಾವ ಭ್ರೂಣಗಳು ಉಸಿರಾಡುವ ಹಾಗೆ ಜೀವ ಕೊಡುವ ಜೀವನವನ್ನು, ಜೀವನಾಂತ್ಯವನ್ನು ಕಲ್ಪಿಸುವಂತಹ ಜೀವ ಪಾಲನೆ ಅಂದ್ರೆ ಜೀವನ ಅಲ್ವಾ? ನಾ ತೆಗೆದು ನೋಡು, ಜೀವನ ಅಂತಂದ್ರೆ ಏನಿಲ್ಲ, ವಿಷಯವೇ ಇಲ್ಲ. ಹಾಗಾಗಿ ಜೀವವನ್ನೇ ಕೊಡುವಂತ ಸೃಷ್ಟಿಯ ಕಾರ್ಯ ಅಷ್ಟೊಂದು
ಸೃಷ್ಟಿಸುವಂತಹ ಕಾರ್ಯ ಏನುಂಟೋ ಅದು ಘನವಾದುದು ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ನಿಜ ನಿಜ. ಈಗ ಅಲ್ಲ ಅಂತ ಹೇಳಿದ್ಯಾರು? ಹೌದೇ? ನೀನು ಮಾಡುವಂತಹ ಸೃಷ್ಟಿಯ ಕಾರ್ಯ ಏನುಂಟೋ ಅದು ಘನವಾದುದು ಅನ್ನುವ ಹಾಗೆ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅಲ್ಲ ಹಾಗೆಂದು ಬಹಳಷ್ಟು ಯೋಚನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಅಷ್ಟೊಂದು ಘನ ಅಲ್ಲದ್ರೆ ಘನ ಉಳ್ಳದು ಬೇರೆ ಉಂಟು ಆಯ್ತಲ್ಲ. ಉಂಟಲ್ಲ, ಉಂಟಯ್ಯ. ಸೃಷ್ಟಿಸುವಂತಹ ಉದ್ಯೋಗವನ್ನು ಪಾಲನೆಯ ಉದ್ಯೋಗಕ್ಕೆ ಹೋಲಿಸಿದ್ರೆ ಅಷ್ಟೊಂದು ಘನ ಅಲ್ಲ ಅನ್ನುವ ಹಾಗೆ. ಏಕೆ? ಸೃಷ್ಟಿ ಅನ್ನುವುದು ಪ್ರಥಮ, ಹೌದು, ಸರಿ, ಅದನ್ನು ನಾನು ಒಪ್ಪಿಕೊಳ್ತೇನೆ. ಒಳ್ಳೆಯದು. ಹಾಗೆಂದು ಆ ಸೃಷ್ಟಿ ಪ್ರಧಾನ ಆಗುವುದು ಯಾವಾಗ ಅನ್ನುವುದನ್ನು ಚೆನ್ನಾಗಿ ಯೋಚನೆ ಮಾಡಿಕೊಳ್ಬೇಕಾಗ್ತದೆ. ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿಯ ಕೆಲಸವನ್ನು ಮಾಡು. ನಿಜ ನಿಜ. ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು, ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟರೆ ಏನಾಗ್ತದೆ ಹೇಳಿ? ಏನಾಗ್ತದೆ? ಅದು ಹಾಳಾಗಿ ಹೋಗ್ತದೆ. ಆ ಸೃಷ್ಟಿ ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು ಆ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆ ಹೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಅದೆಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ಆ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ಎರಡು ವಿಭಿನ್ನ ವಾದಗಳು ಈ ಹೊತ್ತಿಗೆ ನಮ್ಮ ಮುಂದೆ ಉಂಟು. ಪ್ರಪಂಚ ಎನ್ನುವುದರಿಂದ ನಾನೇ ಅಂತ ಹೇಳುವವ ನಾನು. ಪಂಚಭೂತಗಳಿಂದ ಆವೃತವಾದ ಪ್ರಪಂಚವೇ ಬ್ರಹ್ಮಾಂಡ, ಹರಿಯಾಂಡ ಹರಾಂಡ ಅಲ್ಲ. ಆದ್ದರಿಂದ ನನ್ನದು ಜ್ಯೇಷ್ಠವಾದ, ನನ್ನದು ಶ್ರೇಷ್ಠವಾದ. ಯಾವುದು ಸರಿ? ಸರಿ ನಿನ್ನ ನಿನ್ನ ವಚನವೂ ಸರಿ, ಸರಿಯಾಗಿ ಕೇಳಿಸಿಕೊಂಡಿದ್ದೇನೆ. ಅಮೃತ ಸದೃಶವಾದಂತಹ ಆ ಶಬ್ದಗಳನ್ನು ಕೇಳಿದಾಗ ನನ್ನ ಹೃದಯಾಂತರವನ್ನು ಸೇರಿ ಅದು ಸರಿ. ಎಂತ ಸದೃಶ? ಅಮೃತ. ಅದೆಲ್ಲಿಂದ? ಅಮೃತ ಸೇರಿ ಎಲ್ಲಿಂದ? ಅದು ಸೃಷ್ಟಿ ಆಗಲಿಲ್ಲ. ಸೃಷ್ಟಿ ಅವನ ಒಳಗಿಂದ ಆಗಿದೆ. ಎಲ್ಲಿ ಒಳಗಿಂದ? ಅವನೇ ಅಮೃತವಾಗಿದೆ. ಎಂತದ್ದು? ಹಾಗಂದ್ರೆ ಎಂತದ್ದು? ಅವನ ಒಳಗೆ ಅಮೃತವಾಗಿದೆ. ಹಾಗಂದ್ರೆ ಎಂತದ? ಅಂದ್ರೆ ಅವನು ಹೇಳಿದಂತಹ ಮಾತು ಹೌದು, ಅದು ಅಜರಾಮರವಾದ್ದು ಎನ್ನುವ ಕಾರಣಕ್ಕಾಗಿಯೇ ಹಾಗೆ ನನ್ನನ್ನು ಒಪ್ಪಿಕೊಂಡಿದ್ದೀನಿ. ಮಾತ್ರವಲ್ಲ, ಅಮ್ಮ ಹೇಳಿದ್ದೇನು? ಏನು? ಹೋದ ಕಲ್ಪದಲ್ಲೇ ಲಯವಾದಂತಹ ಪ್ರಪಂಚ. ಅದು ಅವಾಗ ಹೇಳಿ ಆಗಿದೆ. ಅಮ್ಮ ಹೇಳಿದ್ದು ಮುಗಿದಾಯ್ತು. ಅದು ಬೇಕೇ ಬೇಕು ಇಲ್ಲಿ. ಯಾಕೆಂದ್ರೆ ಅದು ಲಯ ಯಾಕೆ ಆಗಿದೆ ಎನ್ನುವುದನ್ನು ಅರ್ಥವಿಸಿಕೊಳ್ಬೇಕು. ಕಲ್ಪ ನಿನಗೆ ಅರ್ಥ ಆಗ್ಲಿಲ್ಲ. ನನ್ಗೆ ಗೊತ್ತುಂಟಾ? ಗೊತ್ತಿತ್ತು, ಅದನ್ನು ಯಾರಿಗೆ ಅರ್ಥ ಮಾಡಿ? ನಾನು ನನ್ನಷ್ಟಕ್ಕೆ ಆದ್ರೂ ಹೇಳ್ತೀನಿ. ಯಾಕೆಂದ್ರೆ ನೀವು ಹೇಳ್ಬೇಕಲ್ಲ. ಈಗ ಹೋದ ಕಲ್ಪದಲ್ಲಿ ಅದು ಕಲ್ಪಕ್ಕೆ ಲಯವಾಗಿ ಹೋಗಿತ್ತು ಅಂದರೆ ಏನು? ಕಲ್ಪಕ್ಕೊಂದು ಸಮಯ ಉಂಟು ಎನ್ನುವುದೇ ಅರ್ಥ. ಆದ್ರೆ ಸಮಯ ಯಾವುದಕ್ಕೆ ಇಲ್ಲ? ಕರ್ಮ ಬಂಧಕ್ಕೆ ಸಮಯವಿಲ್ಲ. ಅದನ್ನು ಆರ್ಜಿಸಿಯೇ, ಅದನ್ನು ಮಥಿಸಿಯೇ, ಅದನ್ನು ಜೀರ್ಣಿಸಿಯೇ ಜೀವನಾದವನ್ನು ಮುಂದುವರಿಬೇಕು ಎನ್ನುವುದೇ ಇದರ ಅರ್ಥ. ಹಾಗಿದ್ರೆ ಜೀವನ ಎನ್ನುವುದೇ ಶ್ರೇಷ್ಠ. ಯಾಕೆಂದ್ರೆ ಕರ್ಮವನ್ನು ಆರ್ಜಿಸಬೇಕು, ಅದನ್ನು ಮುಗಿಸಬೇಕು ಎನ್ನುವುದಾಗಿದ್ರೆ ಅದಕ್ಕೆ ಪರಿಪೂರ್ಣವಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವವ ನೀನು. ಅವ ಸೃಷ್ಟಿಸ್ತಾನೆ, ಆಗ ಅದು ಕರ್ಮವನ್ನು ಆಚರಿಸಬೇಕು, ಅದಕ್ಕೆ ಬುದ್ಧಿ ಬೆಳಿಬೇಕು ಅಂತಾದ್ರೆ ಹೊಟ್ಟೆಗೆ ಅನ್ನ ಇಲ್ಲದಿದ್ರೆ ಏನು ಮಾಡುದು? ಓ ಅನ್ನದಾತಾರ, ಆದ್ದರಿಂದ ನೀನೇ ಶ್ರೇಷ್ಠನು ಜ್ಯೇಷ್ಠನು ಎನ್ನುವುದನ್ನು ನಾನು ಒಪ್ಪಿಕೊಂಡೆ. ನನ್ನನ್ನು ಒಪ್ಪಿಕೊಂಡಿದ್ಯಲ್ಲ? ಅವನದ್ದು ಒಪ್ಪಿಕೊಂಡಾಯ್ತು, ಒಳ್ಳೇದು. ಈಗ ನಾನು ನೀನು ಅಂತ, ಅವನು ನಿನ್ನನ್ನು ಒಪ್ಪಿಕೊಂಡಾಯ್ತಲ್ಲ. ಈಗ ನಾನು ನೀನು ಅಂತಿರುವುದು. ನಮ್ಮದಿಬ್ಬರದು ಪ್ರಧಾನ ಲಕ್ಷ್ಯದ ವಾದ ಮುಂದುವರಿಯಲಿ, ನೀನು ಬದಿಗೆ ನೀನು. ಅವನದೆಲ್ಲ ಮುಗಿಲಿಲ್ಲ. ಅವನು ಒಪ್ಪಿಕೊಂಡಾಯ್ತಲ್ಲ, ಯಾವುದು ಸರಿ ಅಷ್ಟೇ ಕೇಳಿದ್ದು ನಾನು. ಅಲ್ಲ, ಇನ್ನು ನನಗೆ ನಿಮ್ಮಿರುವರಲ್ಲಿ ವಾದ ನಡೀತದಲ್ಲ. ಹೌದು, ಅದರಲ್ಲಿ ನಾನು ನಿರ್ಲಿಪ್ತ ಭಾವದಲ್ಲಿದ್ದೆ. ಆಯ್ತು, ಅಲ್ಲಿ ನಿಂತ್ಕೋ. ಇಲ್ಲ ಮತ್ತೆ ಅಲ್ಲಿ ಮತ್ತೆಂತ ಮಾಡ್ತೀನಿ ನಾನು? ನಿಮ್ಮ ಈರುವರ ವಿಷಯದಲ್ಲಿ, ನಿಮ್ಮ ವಾದದಲ್ಲಿ ನಾನು ಮಧ್ಯ ಬಾಯಿ ಹಾಕುವ. ಬಾಯಿ ಹಾಕಬೇಡ, ಹಾಕಿದ್ದೆ ಹೆಚ್ಚಾಯ್ತು. ನಾನು ಮಧ್ಯದಲ್ಲಿ ಇರುವವನೇ ಅಲ್ಲ. ಬದಿಯಲ್ಲಿ ನಿಲ್ಲು. ಬದಿಯಲ್ಲಿ ನಿಲ್ಲುವುದು ಇಲ್ಲ. ಯಾಕೆ? ನನಗೊಂದು ವಿಶೇಷವಾದ ಒಂದು ಸ್ಥಾನ ಬೇಕು ಅಂತ ಆಸೆ ಆಗಿದೆ. ವಿಶೇಷವಾದ ಸ್ಥಾನ? ಹೌದು. ನಿನಗೆ ಕೊಟ್ಟದ್ದೇ ದೊಡ್ಡ ಸ್ಥಾನ, ಲಯದ ಅಧಿಕಾರ. ಇನ್ನು ಅದಕ್ಕಿಂತ ದೊಡ್ಡ ಸ್ಥಾನ ಎಂತ ಬೇಕಾ ನಿನಗೆ? ಅದು ಹರಿಯಲ್ಲಿ ಉಂಟು ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೆ. ನೀನು ಹುಡುಗ ಹೆದರಿದ, ಸ್ವಲ್ಪ ಹೆದರಿದ. ನನ್ನಲ್ಲಿ ಉಂಟು ಅಂತ ಅರ್ಥ ಮಾಡಿಕೊಂಡು. ಹೌದು, ನಿನ್ನಲ್ಲಿ ಉಂಟು ಅಂತ ಆದ್ರೆ ನಿನ್ನೊಳಗೆ ಯಾಕೆ ಹೋಗುದಪ್ಪ? ನನ್ನಲ್ಲಿ ಇದ್ದದೆಲ್ಲ ಕಂಡುಕೊಂಡಿಕ್ಕೆ. ನಿನ್ನ ಹಿಂದೆ ನಿಲ್ಲಿ ಒಳಗೆ ಹೋಗುದು ಯಾಕೆ? ಹಾಗಲ್ಲ, ಅವನು ತುಂಬಾ ಕೆಲಸ ಅಂದ್ರೆ ನಾನು ನೀನು ನಿಮ್ಮಿರುವರ ವಾದವನ್ನು
ಎಲ್ಲವನ್ನು ಅರ್ಥೈಸಿಕೊಂಡಿದ್ದೇನೆ. ಆದ್ರೆ ನಾನು ನನ್ನೊಳಗೆ ಇರಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇನೆ. ಎಂತ ಮಾತಾಡ್ತಾನೆ ಅಂದ್ರೆ ಧ್ಯಾನ ಸ್ವರೂಪನ. ಆಯ್ತಾಯ್ತಾಯ್ತು ಹರಿಯೇ, ನನ್ನನ್ನು ಅರ್ಥ ಮಾಡಿಕೊಂಡಂತಹ ನೀನು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ನಮ್ಮಿರುವಲ್ಲಿ ಭೇದ ಇಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡಂತಹ ನಾನು ನಿನ್ನಲ್ಲಿ ಎರಕಡೆ ಆಗಿರಬೇಕು. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನ ಒಳಗೆ ಸೇರ್ತಿಂತಾದ್ರೆ ಹೋಗು ಒಳಗೆ. ಏನ್ ಹೆದರ್ತೇನೆ ಅಂತ ಭಾವಿಸಿದೆಯಾ? ಒಳ್ಳೆದಾಯ್ತು. ನನಗೆ ಸಿಟ್ಟು ಬಂದದ್ದು ಅವ ಒಳಗೆ ಸೇರಿಕೊಂಡದ್ದು. ನೀನು ನಿನ್ನೊಳಗೆ ಸೇರಿಕೊಂಡಂತ ಅವನು ಸೇರಿಸಿಕೊಂಡದ್ದು ಅವನು ಸೇರಿ. ನಿಮಗೆ ಹೇಳಬೇಕಾದಂತ ಅತಿ ಪ್ರಮುಖ ವಿಷಯ ಉಂಟು. ಯಾವುದು? ಬಲಗಳಲ್ಲಿ ಹೆಚ್ಚಿನದ್ದು ಯಾವುದು ಗೊತ್ತ ನಿನಗೆ? ಯಾವುದು? ಬ್ರಹ್ಮ ಬಲ ಅಂತ. ಹೌದಾ? ಹೌದೌದು. ನಿನಗೆ ಅಮ್ಮನನ್ನು ಕಂಡಾಗ ಆದದ್ದೇನು? ಭಕ್ತಿ. ಆಮೇಲೆ ಆಮೇಲೆ ಸಂತೋಷ. ಆ ಸಂತೋಷದ ತುರಿಯ ಸ್ಥಿತಿಗೆ ಆನಂದ. ಅಮ್ಮನನ್ನು ಕಂಡಾಗ ಆನಂದ, ಅಮ್ಮನ ಪಾದವನ್ನು ಕಂಡಾಗ ಪರಮಾನಂದ, ಕೊನೆಗೆ ನಿತ್ಯಾನಂದ ಕೊನೆಗೆ. ಅದಕ್ಕಿಂತಲೂ ದೊಡ್ಡದೊಂದುಂಟು. ಯಾವುದು? ಬ್ರಹ್ಮಾನಂದ ಅಂತ. ನಿನ್ನೆ ಗೊತ್ತಿಲ್ಲ ವಿಷಯ ನನ್ನ ಹತ್ರ ಕೇಳು. ಹೌದು. ಸುತ್ತಲೂ ತುಂಬಿಕೊಂಡಿರುವಂತಹ ನಾರ ಅಂದ್ರೆ ನೀರು, ಅದರಲ್ಲೊಬ್ಬ ನೀನು ನಾರಾಯಣ. ಹೌದಲ್ವಾ? ಹೌದು. ನೆಮ್ಮದಿಯನ್ನು ಕೊಡಬಲ್ಲ ಪಾಲನೆಯ ಜೀವನಿಗೆ ಶ್ರೀನಾರಾಯಣ. ನಿನಗೂ ನೆಮ್ಮದಿ ಕೊಡ್ತೇನೆ ಬಾ. ನನಗೆ ನೆಮ್ಮದಿ ಕೊಡುವುದಲ್ಲ, ಬೇಡವಾ? ಶ್ರೀನಾರಾಯಣ ಅಂತ ಹೇಳಿದ್ರೆ ಸತ್ಯಕ್ಕೂ ನಿನಗೆ ಮರ್ಯಾದೆ ಇಲ್ಲ. ಯಾಕೆ? ನಿನಗೆ ಮರ್ಯಾದೆ ಬರ್ಬೇಕಾ? ಬ್ರಹ್ಮಶ್ರೀ ನಾರಾಯಣ ಅಂತ ಹೇಳು. ಅಂದ್ರೆ ನನ್ನನ್ನೊಟ್ಟಿಗೆ ಸೇರಿಸಿಕುವಂತ ಬ್ರಹ್ಮನನ್ನ ಜೊತೆಯಲ್ಲಿ ಬೇಕು ಅಂತ ಅರ್ಥ. ಮತ್ತೆ ಶ್ರೀನಾರಾಯಣ ಮೊದಲಿಗೆ ಬ್ರಹ್ಮ ಉಂಟು ಅಂತ ಆದ್ರೆ ಮರ್ಯಾದೆ ಹೆಚ್ಚು ಸಿಗ್ತದೆ ಅಂತ ಅರ್ಥ. ನೀವಿಬ್ಬರು ಒಟ್ಟಿಗೆ ಸೇರಿದ್ರೆ ಹೆದರ್ತೇನೆ ಅಂತ ಭಾವಿಸಿದ್ರ? ಬ್ರಹ್ಮ ಸಾಕ್ಷಾತ್ಕಾರದ ತುತ್ತ ತುದಿಯನ್ನೆನ್ನುವುದನ್ನು ತೋರಿಕೊಡುವುದಕ್ಕಾಗಿ ಇದು ಪೂಜಾ ದಂಡಗಳನ್ನು ಕಲಿಸಿದ್ದೇನೆ. ನನ್ನ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪವನ್ನು ತೋರಿಕೊಡುವುದಕ್ಕಾಗಿ, ನನ್ನ ಪರಾಕ್ರಮದ ತುತ್ತ ತುದಿಯನ್ನು ತೋರಿಕೊಡುವುದಕ್ಕಾಗಿ. ಅದು ಪ್ರಕರ್ಷಾವಸ್ಥೆಯಲ್ಲಿ ಪ್ರಸ್ಫುಟವಾಗಿ ಪ್ರಕಟೀಕರಣಗೊಂಡಾಗ ನೀನು ನಿನ್ನೊಳಗೆ ಸೇರಿಕೊಂಡವನು ನಿಮ್ಮ ಮಹಾಘಟಬಂಧನ ಪುಡಿ ಪುಡಿಯಾಗಿ ನೀರೊಳಗೆ ನೀರುಗುಳ್ಳೆ ಆಗ್ತದೆ. ಹೌದು. ಮತ್ತೆ ವಾದದಲ್ಲಿ ಫಲವೇ ಇಲ್ಲ. ಸಮಾಧಾನವನ್ನು ಮಾಡಿಕೋ ಬ್ರಹ್ಮ. ಹರ ನನ್ನ ಒಳಗೆ ಸೇರಿದ ಅಕ್ಷಣದಲ್ಲಿ ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ದೂರಕ್ಕಾಗಿ ಮನ ಮಾಡಿದವನು ಭುಜದ ಶೌರ್ಯ. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಹೇಳಿ? ಮೇನ್ ಮಲೆtere ಕಾಣಲು ಬಹುದು. ಬಾ ಹೊಡೆದಾಡುವ. ಯುದ್ಧದಲ್ಲಿ ಇಂಥವ್ರು ಅಂತ ಮಾತ್ರ ಅಲ್ವ ನಿರ್ಣಯ ಆಗಲಿ. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಜೊತೆಗೆ ಎಲ್ಲಾ ವಿಚಾರದಲ್ಲಿ ಯಾರು ಶ್ರೇಷ್ಠರು ಅನ್ನುವುದನ್ನು ತಿಳಿದುಕೊಳ್ಬೇಕು ಅನ್ನುವ ಹಾಗೆ ಅದಕ್ಕೆ ಒಂದು ದಾರಿ ಇದೆ. ಏನು? ಅಮ್ಮನೇ ಹೇಳಿದ್ದಲ್ವಾ, ಹೇಗೆ? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ. ಸರಿ, ನಾವಿಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗದು? ಹೇಗೆ ಬಲ್ಲೆಯ? ಹೇಳು. ನಿನ್ನ ಒಳಗೆ ನಾನು ಹೋಗುವುದು, ನನ್ನಲ್ಲಿ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಈಗ ನಿನ್ನಲ್ಲಿ ಅಧಿಕವಾದದ್ದು ಉಂಟು ಅಂತ ಆದ್ರೆ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವಾ? ನಿನ್ನಲ್ಲಿ ಉಂಟು ಅಂತ ಆದ್ರೆ ನೀನು ಒಪ್ಪಿಕೊಳ್ಬೇಕು. ಬ್ರಹ್ಮ ಯಾವುದನ್ನು ಒಳ್ಳೇದನ್ನು ಒಪ್ಪಿಕೊಳ್ತಾನೆ. ಒಳ್ಳೇದು ಒಳ್ಳೇದು. ನನ್ನ ಜೊತೆ ಸೇರಿ ನೀನು ಒಳ್ಳೇದು ಮಾತಾಡ್ತೀನಿ ಅಂತ ಆದ್ರೆ ಆ ಒಳ್ಳೇದಕ್ಕೆ ಅವಕಾಶ ಅಷ್ಟು ಬೆಳವಣಿಗೆ ಉಂಟು ಅಂತ ಆಗಲಿ. ನಿನಗೊಂದು ಹೊಸ ಸೃಷ್ಟಿಗೆ ಕಾರಣವಾಗಿ ನಾನೇ ಒಂದು ಪಥವನ್ನು ತೋರಿಕೊಡ್ತೇನೆ. ಆ ಪಥದ ಪ್ರವೇಶ ಮಾಡಿ, ಪಥದೊಳಗೆ ಪ್ರವೇಶ ಮಾಡಿ ಬ್ರಹ್ಮಾಂಡ ದರ್ಶನ ಮಾಡಿ ಬಾ. ಇದೋ ಹೊರಟೆ. ಒಳಗೆ ಹೋದವನಿಗೆ ಯಥಾರ್ಥ ದರ್ಶನ ಆಗಬೇಕು. ಒಳಗೆ ಹೋದದ್ದೇ ನೋಡಿ ಎಂತ ಮಾತಾನೆ ಹೇಳಲಿಕ್ಕೆ ಆಗುದಿಲ್ಲ. ಅವನಿಗೊಂದು ನಿಜ ಪಥವನ್ನು ತೋರಿಕೊಡಬೇಕು. ಅದಕ್ಕಾಗಿ
ಒಮ್ಮೆ ಪ್ರಯತ್ನ ಮಾಡಿದ್ದೇನೆ, ಹೌದು. ನಾನು ದೇಹದ 9 ದ್ವಾರಗಳನ್ನು ಬಂಧಿಸುವುದಕ್ಕೆ ಆಗದೇ ಹೋಯಿತು. ಆಗದೆ ಹೋದದ್ದಕ್ಕೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಆಗ್ತದೆ. ಯಾವುದಾಗ್ತದೆ ಎನ್ನುವುದರ ಕುರಿತಾಗಿ ಮಾತ್ರ ಯೋಚನೆ ಮಾಡಬೇಕು. ಹಾಗೆ ಯೋಚಿಸಿ ಪ್ರಯತ್ನಿಸಿದರೆ 8 ದ್ವಾರಗಳನ್ನು ಬಂಧಿಸಲಿಕ್ಕೆ ಆಗ್ತದೆ. ಮತ್ತೆ ಬಾಕಿ ಉಳಿದ ಅದೋ ದ್ವಾರ ಮಾತ್ರ ತಾನೆ. ಅದನ್ನು ಹಾಗೆ ತೆರೆದಿಟ್ಟು ನಿರೀಕ್ಷೆಯಲ್ಲಿ ಸರಿ, ಬ್ರಹ್ಮನಲ್ಲಿ ಆಡಿದಂತಹ ಮಾತಿನಂತೆ ಅವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. 1-2 ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ತೇನೆ ಹೊರಗೆ. ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನುವ ಹಾಗೆ ಯೋಚಿಸಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರು ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯಿತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರ್ಬೋದು ಅನ್ನುವಂತಹ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ, ಕೆಳಗಿನಿಂದ ಬೆಳಕು. ಆಹಾ, ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನೋದು ಸ್ಪಷ್ಟ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನಾನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ತೇನೆ ಹೊರಗೆ. ಹಾಗೆ ಹೇಳುದಾನ? ಮತ್ತೆ ಏನುಂಟು ಏನಿಲ್ಲ. ಹೌದಪ್ಪ, ಎಲ್ಲವನ್ನೂ ತುಂಬಿಕೊಂಡವನು ನೀನು. ಒಳ್ಳೆಯದು. ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮುಂದೆ ಸೂರ್ಯಚಂದ್ರರು, ಬಳಿಕ ಮನುಮುನಿಗಳು, ನಂತರ ಇಂದ್ರಾದಿ ಸುಮನಸರು, ಆಮೇಲೆ ಎಲ್ಲರಿದ್ದಾರೆ ಅಲ್ಲ. ಒಂದು ಕಡೆಯಲ್ಲಿ ನೋಡಿದ್ರೆ ಹರನಂಥವರು ಇದ್ದಾರೆ, ಇನ್ನೊಂದು ಕಡೆ ಕಂಡ್ರೆ ನಿನ್ನಂಥವರು ಇದ್ದಾರೆ. ಸರಿ, ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವ್ರು ಮಾತ್ರ ಕಾಣಿಸುವುದೇ ಇಲ್ಲ. ನಿನ್ನಂಥವ್ರು ಇಲ್ವಾ? ಅಗತ್ಯವೇ ಇಲ್ಲ, ಬಿಡು. ಬೇಡ, ಬಿಡುವ. ಇದ್ದದ್ದಲ್ಲೇ ಹಾಗುಂಟು. ಹೇಗಿದೆ ಅನ್ನೋ ಹಾಗೆ ನೋಡಿದ್ರೆ ಕೈ ಕಟ್ಟಿದ ಹಾಗೆ, ಬಾಯಿ ಬಿಟ್ಟದ್ದು ಬಾಯಿ ಬಿಟ್ಟ ಹಾಗೆ, ಕಣ್ಣು ಮುಚ್ಚಿದ ಹಾಗೆ, ಕುಳಿತದ್ದು ಕುಳಿತ ಹಾಗೆ, ಯಾವುದಕ್ಕೂ ಚಲನೆ ಇಲ್ಲ ಬ್ರಹ್ಮ. ಹೌದಾ? ಇಲ್ಲ. ಅದು ಹೀಗೆ. ಹೇಗೆ? ವಿಧಿ ಅದರ ಸಾರಥಿ. ಅಂದ್ರೆ ನಾ ಚಲನೆಯನ್ನು ಕೊಡದೆ ಯಾವುದೂ ಚಲಿಸುವುದಿಲ್ಲ.
ನಿನಗೊಂದು ಇನ್ನೊಂದು ಅವಕಾಶ ಮಾಡಿ ಕೊಡ್ತೇನೆ ಬೇಕಿದ್ರೆ. ಯಾವುದು? ಈಗಲ್ಲ, ಮತ್ತೆ? ಸ್ವಲ್ಪ ಹೊತ್ತಾಗಲಿ. ಸ್ವಲ್ಪ ಹೊತ್ತಾದ ನಂತರ ನೀನು ಇನ್ನೊಮ್ಮೆ ಹೋಗಿ ನೋಡು. ಹೋದ್ರೆ ಈಗ ಕೂತಿದ್ದದ್ದೆಲ್ಲ ಮಲಗಿರ್ತದೆ. ಹೌದಾ? ಹೌದೌದು. ಈಗ ಮಲಗಿದ್ದದ್ದೆಲ್ಲ ಏನು? ಮಲಗಿದ್ದದ್ದೆಲ್ಲ ಹೊರಳಾಡಿಕೊಂಡಿರ್ತದೆ. ಓಹೋ, ಹೊರಳಾಡ್ತದೆ. ಹೊರಳಾಡಿಕೊಂಡದ್ದನ್ನೆಲ್ಲ ಅಲ್ಗಾಡಿಸಿ ಎಬ್ಬಿಸ್ಬೇಕು. ಹೌದಾ? ಆ ದೃಶ್ಯವನ್ನೊಮ್ಮೆ ಕಾಣ್ಬೇಕು. ಮತ್ತೆ ಬ್ರಹ್ಮ ಸೃಷ್ಟಿ ಅಂದ್ರೆ ಎಂತದಂತ ತಿಳ್ಕೊಂಡಿ ನೀನು? ಸರಿ, ಹಾ, ಅದನ್ನು ಆಮೇಲೆ ಕಂಡುಕೊಳ್ಳುವ ನಾವು. ಒಳ್ಳೆಯದು. ಆಮೇಲೆ ಏನು ಏನು ಅನ್ನುವ ಹಾಗೆ ಮುಂದೆ ಹೋದ್ರೆ ನೋಡಿದ್ರೆ ಬ್ರಹ್ಮ ಹಾ. ಎಲ್ಲಿ ಹೋದ್ರು ಪಳ 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 ಅಂತ ಹೊಳಿತಾ ಉಂಟು. ಏನದು? ಏನಪ್ಪಾ ಇದು ಅನ್ನುವ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ಹಾ. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಆ ಒಳಗಡೆ ಬಂಗಾರ. ನೀನು ಬಂಗಾರಪ್ಪ. ಹಾಗೆ ಕರೆ. ಆವಾಗಲೇ ನಾನೊಂದು ತೀರ್ಮಾನ ಮಾಡಿದ್ದು. ಏನದು? ನಿನ್ಗೆ ಒಳ್ಳೆಯ ಒಂದು ಹೆಸರಿಡಬೇಕು ಅನ್ನುವ ಹಾಗೆ. ಹೇಗದು? ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ವೇದಗರ್ಭಾಯ ವಿದ್ಮಹೆ ಹಿರಣ್ಯ ಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯ. 108 ಸಲ ಹೇಳು. ಹೇಳಿದ್ರೆ ಒಳ್ಳೆದಾಗ್ತದೆ. ಹೌದಾ? ಮತ್ತೆ ಹೇಳು ಹೇಳು. ಹೊಸದೊಂದು ಹೆಸರು, ಪಂಬಸೀರ. ಎಂತ? ಪಂಬಸೀರ, ಬಣ್ಣ ಬಣ್ಣದ ಬಸಿರನ್ನು ಹೊಂದಿದವ. ಸರಿ, ಒಳ್ಳೆಯದು. ಆದ್ರೆ ಹೆಸರನ್ನು ಕೊಟ್ಟವನು ದೊಡ್ಡವನಾಗುತ್ತಾನೆ ಎನ್ನುವ ಹಾಗೆ ಯೋಚಿಸಿ ಹೆಸರು ಕೊಟ್ಟದ್ದ ನೀನು ಅಲ್ವಾ? ಮತ್ತೆ ಒಬ್ಬನಿಗೆ ಹೆಸರು ಇಡುವುದು ದೊಡ್ಡದು. ಹಿರಿಯವರೆಲ್ಲೋ ಹೆಸರಿಡುವುದು ಕ್ರಮವೇ ಹಾಗಲ್ಲ. ನಮ್ಮದೆಲ್ಲ ಹಾಗಲ್ವಾ? ಹೆಸರಿಟ್ಟವನಿಗೆ ಹೆಸರು ಕೊಡುವಷ್ಟು ದೊಡ್ಡವನ. ಹೌದಾ? ಹೌದೌದು. ಎಲ್ಲಿಂದ ಬಂದದ್ದು ನೀನು? ಎಲ್ಲಿಂದ ಕಳಿಸಿದ್ದು ನೀನು? ಅದೋ ದ್ವಾರ ಅಲ್ಲಿಂದಲೇ ಬಂದ ಎಂಬಲ್ಲಿಗೆ. ಇನ್ನು ಮುಂದಕ್ಕೆ ನೀನು ಅದೋಕ್ಷಜ. ಅಕ್ಕ, ನಾವೆಲ್ಲ ದುಡಿಬೇಕು ಅಂತ ಕುಳಿತಲ್ಲಿಗೆ ಹೆಸರು. ಹೌದೌದು. ನೀನೊಂದು ತಿರುಗಾಟ ಆದ್ರೂ ಮಾಡಿದ್ಯಲ್ಲ. ತಿರುಗಾಟದಲ್ಲಿ ಒಳ್ಳೆ ನಾವು ತಿರುಗಾಟವಿಲ್ಲ, ಕೂತಲ್ಲಿ ಹೆಸರು ಬರಲಿ. ತಿರುಗಾಟದಲ್ಲಿ ಒಳ್ಳೆ ಹೆಸರಲ್ವ? ಮುಗಿಯಿತು ಅಂತ ತಿಳ್ಕೊಳ್ಬೇಡ. ಮುಗಿತಲ್ಲ. ಅರಿತು ಕೋಪ ಅಂತವನು ತೋರಿದರೆ ಪಥವನು. ನಾಳೆ ಹೇಳ್ಬಾರ್ದಲ್ಲ. ಹರಿ ಹೋಗಿ ಬಂದ ಬ್ರಹ್ಮನಿಗೆ ಅದೆಲ್ಲ ಆಗ್ಲಿಕ್ಕಿಲ್ಲ. ನೀ ತೋರಿದರೆ ಪಥವನು ನಿನ್ನೊಳಗೆ ಪ್ರವೇಶ ಮಾಡುವುದರ ಮೂಲಕವಾಗಿ ನೀನೇ ಎನ್ನುವುದನ್ನು ನೋಡಿ ಬರ್ತೇನೆ. ಒಳಗೆ ಹೋಗ್ಬೇಕಲ್ಲ? ಹೌದು. ದಾರಿ ಬೇಡುವ? ಬೇಕೇ ಬೇಕು. ಯಾವ್ದಾದಿತ್ತು? ಯಾವ ದಾರಿ ಬಿಡ್ತಿ? ನಿನಗೆ ಬಾಯಿ ಆದಿತಾ? ನೋಡ ತೋರಿಸು. ಒಳಗೆ ಸರಿ. ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವಾ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆ ಏನು, ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತ ಎಲ್ಲಾ ದ್ವಾರಗಳು ನಾವು ಆ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ ನೋಡು. ದ್ವಾದಶ ಆದಿತ್ಯರನ್ನು ಕಂಡೆ, ಏಕಾದಶ ರುದ್ರರನ್ನು ಕಂಡೆ. ನನ್ನಂತವರಿದ್ದಾರೆ, ಹರನಂತವರಿದ್ದಾರೆ, ಹರಿ ಅಂತವ ಇಲ್ಲ ಎನ್ನುವುದರಿಂದಲೇ ಅರ್ಥೈಸಿಕೊಂಡೆ. ಕಲ್ಪ ಕಲ್ಪದಲ್ಲೂ ಕೂಡ ನಾವೆಲ್ಲ ಬದಲಾಗುತ್ತೇವೆ, ಹರಿ ಬದಲಾಗುವುದಿಲ್ಲ ಎನ್ನುವುದರಿಂದಲೇ ಹರಿ ಸರ್ವೋತ್ತಮನಿದ್ದಾನೆ. ನಾನು ಪಂಬಸೀರ, ಬಸೀರು ನನ್ನದು, ಈಶ್ವರನದು ಉದರ, ವಿಷ್ಣು ಇದ್ದಾಕಪ್ಪ ಗರ್ಭ ಅಂತ ನಾ ಯೋಚಿಸಿದ್ದೆ. ಈಗ ಅರ್ಥ ಆಯಿತು ಯಾವುದನ್ನು ಗರ್ಭ ಅಂತ ಹೇಳುವುದು. ಎಲ್ಲಿ ಸಕಲ ದೇವತಾ ಶಕ್ತಿಗಳಿರ್ತದೋ, ಎಲ್ಲಿ ಸಕಲ ಚೇತನಾ ಶಕ್ತಿಗಳಿರ್ತದೋ ಆ ಪ್ರದೇಶವನ್ನು ತಾನೇ ಗರ್ಭ ಅಂತ ಹೇಳುವುದು. ತಾಯಿಯ ಹೊಟ್ಟೆಯನ್ನು ಗರ್ಭ ಅಂತ ಹೇಳುವುದು ಅದಕ್ಕೆ. ದೇವರಿರುವ ಶಕ್ತಿಗೆ ಗರ್ಭಗುಡಿ, ಗರ್ಭಗೃಹ ಅಂತ ಹೇಳುವುದು ಅದಕ್ಕೆ. ದೇವತಾ ಶಕ್ತಿಗಳಿದೆ, ಚೇತನಾ ಶಕ್ತಿಗಳಿವೆ ಎನ್ನುವುದರಿಂದಲೇ ಹರಿಯದ್ದು ಗರ್ಭ. ಕುಕಿಲೋ ಕೋಗಿಲೆಗಳಿವೆ, ನಲಿಯುವ ನವಿಲುಗಳಿವೆ, ಹರಿಯುವ ನೀರಿದೆ, ಎತ್ತರದ ಮರವಿದೆ, ತಗ್ಗಿನ ಅವುಗಳಿದೆ, ಎಲ್ಲವೂ ಇದೆ ಅಂತಾದ್ರೆ ಅದು ಇದು ಅಂತಲ್ಲ. ಇವನ ಒಳಗಡೆ ಬ್ರಹ್ಮಾಂಡವೇ
ಇದೆ. ಬ್ರಹ್ಮಾಂಡ ಬರಿತೋ ಧರ್ಮ ಹರಿತ ನಿಶ್ಚಯ. ಇವನೊಳಗೆ ವೃತವಾದವನ್ನು ಮಾಡುವುದರ ಮೂಲಕವಾಗಿ ಮರಗುವಂತಹ ಸ್ಥಿತಿ ನನ್ನದಾಗಿ ಹೋಯಿತು. ಮನ್ನಿಸನ್ನು ಅಪರಾಧವ ಎನ್ನುವ ಹಾಗೆ ಅವನಲ್ಲಿ ಹೇಳಿಕೊಳ್ಳಬೇಕು. ಅದಕ್ಕಾಗಿ ತೆರಳುವೆ ಹೊರ ಹೋಗುವುದಕ್ಕೆ ಪಥ ಸಿಗದೇ ಹೋಯಿತು. ದೇಹದ 9 ದ್ವಾರಗಳನ್ನು ಬಂಧಿಸುವುದರ ಮೂಲಕವಾಗಿ ಜಿತೇಂದ್ರಿಯನು ತಾನಿದ್ದೇನೆ ಎನ್ನುವುದನ್ನು ತೋರಿಕೊಟ್ಟನಲ್ಲ. ತುದಿ ಮೊದಲಿಲ್ಲದ ಪ್ರಾಣಿ ನಾನು ಒಂದೇ, ಮುಂದೇನು ಹೊರಗೆ ಹೋಗುವುದಕ್ಕೆ ಹೇಗೆ ಎನ್ನುವ ಹಾಗೆ ಯೋಚಿಸಿದ್ರೆ ಅಮ್ಮ ಹೇಳಿದ ಮಾತು ನೆನಪಾಗ್ತದೆ. ಕಷ್ಟ ಬಂತು ಅಂತ ನೆನಪಿಸಿಕೊಳ್ಳಿ ಮಕ್ಕಳೇ ಅಂತ. ಅಮ್ಮನಲ್ಲದೆ ಬೇರೆ ದಾರಿ ಇಲ್ಲ. ಮಾತಾ ಕರಾವಲಂಬನ ಕರಿ, ತಾಯೇ ಕೈ ಹಿಡ್ಕೊ ಅಮ್ಮ, ಕೈ ಹಿಡ್ಕೋ. ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನೂ ನನ್ನಲ್ಲಿ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನುವ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹೇಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನುವ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆ ಎಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆಳ್ಳನ್ನು ಬಾಯಲಿಡಿಸಿ ವಟಪತ್ರಶಾಹಿ ಆಗ್ತೇನೆ. ಅಮ್ಮ ತೋರಿದ ಬೆಳಕಿನ ಪಥವನ್ನಾಶ್ರಯಿಸಿ ಹೊರಬಂದರೆ ಹರಿಯ ನಾಭಿ ಕಮಲದಲ್ಲಿ ಉಪಸ್ಥಿತನಾಗಿದ್ದೇನೆ. ಪರಮಾತ್ಮ ನಾಭಿ ಸಂಧಾನದ ಸ್ಪರ್ಶ ಸುಖ ಏನು ಎನ್ನುವುದನ್ನು ನನಗೆ ಅನುಭವಿಸಲಿಕ್ಕೆ ಬಿಡ್ತಾನೆಂತಾದರೆ ಅವನ ಮಗು ಎನ್ನುವುದು ಸ್ಪಷ್ಟವಾಗಿ ಹೋಯ್ತಲ್ಲ. ಹೌದು, ಹೊಕ್ಕು ಉಳಿಲಿಕ್ಕಾಗುತ್ತದೆ ಎನ್ನುವುದಕ್ಕಾಗಿ ಅದಕ್ಕೆ ಹೊಕ್ಕುಳ ಅಂತ ಹೆಸರು. ನಾವು ಹೊಕ್ಕು ಉಳಿದೆ ಅಂತ ಆಗುವಲ್ಲೇ ನನಗೆ ತಾಯಿ ಸ್ವರೂಪನಿದ್ದಾನೆ. ಸೃಷ್ಟಿಕರ್ತನಾದಂತಹ ಮತ್ತೆ ಸೃಷ್ಟಿಯತ್ತ ನೋಡಬೇಕು ಅಂತ ಆಚೆ ಈಚೆ ನೋಡಿದ್ರೆ ನನ್ನಲ್ಲೇ 4 ತಲೆಗಳು ಹುಟ್ಟಿಕೊಂಡವು. ಮೇಲೆ ನೋಡಿದ್ರೆ ಪಂಚವದನ ನಾನಾದೆ. ಸೃಷ್ಟಿಕರ್ತನಾದಂತಹ ನನ್ನಲ್ಲೇ ಸೃಷ್ಟಿ ಮಾಡ್ತಾನೆ ಅಂತಾದ್ರೆ ಇವ ನನಗೆ ಪಿತೃಸ್ವರೂಪಿ ಅಂತ ಆಯಿತು. ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಭದ್ರಶಾಹಿಯಾಗಿ ನಡೆಯು ನುಡಿಯು ಒಂದೇ ಆಗಿರಬೇಕೆನ್ನುವಂತಹ ಪರಮಸತ್ಯವನ್ನು ನನ್ನಿಂದ ಸೃಜಿಸಲ್ಪಡುವಂತಹ ಪ್ರಾಪಂಚಿಕರೆಲ್ಲರೂ ತಿಳಿಯಬೇಕು ಎನ್ನುವಂತಹ
ಪಾಠ ಮಾಡ್ತಾನೆ ಅಂತ ಆದ್ರೆ ಇವ ಗುರುಸ್ವರೂಪಿ ಅಂತ ಆಯ್ತು. ಈ ಜಾಗದಲ್ಲಿ ನಿಂತು ಗುರುಸ್ವರೂಪಿ ಆದಂತ ಈ ಕೇಶವನನ್ನು ನಾನು ನೆನಪಿಸಿಕೊಳ್ಳದೆ ಹೋದ್ರೆ ಅಪರಾಧವಾದಿ. ಆದ್ದರಿಂದಲೇ ಆ ಧ್ಯಾನವನ್ನು ಮಾಡುತ್ತಾ ಕೆಳ ನೋಡಿದ್ರೆ ನಿದ್ರಾವಶನಾಗಿದ್ದಾನೆ. ಹೌದಲ್ವೇ? ಗಗನವೆಲ್ಲವೂ ನಿನ್ನ ನಾಭಿ ಎನ್ನುವಂತ ಅನುಸಂಧಾನದೊಳಗೆ ಅವನೊಳಗೆ ನೋಡಿದ್ರೆ ಪೂರ್ಣಾವತಾರಿ ಆಗುತ್ತಾ ತಾ ಪೂರ್ಣನಿದ್ದಾನೆ ಅಂತ ತೋರಿಕೊಡ್ತಾ ಇದ್ದಾನೆ. ಪೂರ್ಣನೊಳಗೆ ಇದ್ದುಕೊಳ್ಳುವುದಕ್ಕೂ ಒಂದು ಯೋಗ ಬೇಕು. ಆದ ಕಾರಣವೇ ನನ್ನ ಒಳಗೆ ಹರಿಯುತ್ತಿರುವಂತಹ ಹರಿಭಾವ ಮತ್ತೆಲ್ಲವೂ ಹರಿದು ಹೋಗದ ಹಾಗೆ ಮಲಗಿರುವಂತಹ ಹರಿಯನ್ನೇ ನೋಡುತ್ತಾ ಹರಿನಾಮ ಸ್ಮರಣೆಯೇ ನನ್ನೊಳಗೆ ನಿರಂತರ ಹರಿಯುತ್ತಿರುವ ಹಾಗೆ ಹರಿಧ್ಯಾನ ಮಾಡುತ್ತಾ ಇರುತ್ತೇನೆ. ಜಯ 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 ಇಷ್ಟೆಲ್ಲ ಬದಲಾವಣೆಗಳ ಬೆಳವಣಿಗೆಗಳ ನಂತರ ಕೊನೆಗೂ ಉಳಿದುಕೊಂಡ ಪ್ರಶ್ನೆ ಹೀಗೂ ಉಂಟೆ. ಇದು ತರ್ಕಕ್ಕೆ ಸಿಲುಕದ ವಿಚಾರವಾಗಿ ಹೋಯ್ತಲ್ಲ. ಸೃಷ್ಟಿ ಮಾಡುವ ಹೊಣೆಗಾರಿಕೆ ಇದ್ದದ್ದು ನನಗೆ. ನಾ ಸೃಷ್ಟಿ ಮಾಡುವ ಮೊದಲೇ ಅನಿಷ್ಟಗಳನ್ನು ಯಾರು ಸೃಷ್ಟಿ ಮಾಡಿದ್ರು ಅಂತಲೇ ಗೊತ್ತಾಗುವುದಿಲ್ಲ. ಓಡಿದೆ ಇದರಲ್ಲಿ ಓಡ್ಲಿಕ್ಕಾದ್ರೆ ಆಗ್ತದೆ. ಕಲ್ಲು ಮುಳ್ಳು ಆದರೂ ಆದೀತು. ಈ ನೀರ ಮಾರ್ಗ ಅಲ್ಲ, ನೀರ ಮಾರ್ಗದಲ್ಲಿ ಓಡ್ಲಿಕ್ಕಾಗ್ತದೆ. ಓಡಿದಷ್ಟೇ ವೇಗದಲ್ಲಿ ಹಿಂದೆಯೂ ಬಂದೆ. ಆಗುವುದಿಲ್ಲ. ಒಂದು ಹೆಜ್ಜೆ ಮುಂದಡಿಡಲು ಸಾಧ್ಯವಿಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡೆ. ನನ್ನ ಪಾಲಿಗೆ ವೈರಿಗಳಾಗಿರುವ ಇವರ ಅವಸಾನವನ್ನು ಅನುಲಕ್ಷಿಸಿಕೊಂಡು ಆ ಮಹಾಶಕ್ತಿಯನ್ನು ಧ್ಯಾನಿಸಬೇಕಾಗಿದೆ. ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ದಸ್ಮದ್ವೈರಿ ವಿನಾಶನ. ಪ್ರತ್ಯಕ್ಷವಾಗಿದ್ದೇನೆ ಮಗನೇ. ನಿನ್ನನ್ನು ನೋಡುವಾಗ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ. ನಿನ್ನ ಈ ಕಷ್ಟಕ್ಕೆ ಕಾರಣ ಯಾರು ಮಗನೇ? ಸಕಲ ವಿಚಾರವನ್ನು ನನ್ನಲ್ಲಿ ತಿಳಿಸು. ಮಾತೇ ಹೊರಡುವುದಿಲ್ಲ. ಯಾಕೆ ಮಗನಿ? ಕಾರಣ ಜನದಲ್ಲಿ ಹುಟ್ಟಿಕೊಂಡಂತಹ ಕೂಳರು ನನ್ನ ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಹೌದೇ? ಅವರಿಂದ ತಪ್ಪಿಸಿಕೊಳ್ಳುವಂತಹ ಬಗೆಯಂತು ಎನ್ನುವುದನ್ನು ತಿಳಿಯಲಾಗದೆ, ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವಂತಹ ಕ್ರಮೆಯಂತು ಎನ್ನುವುದನ್ನು ಅರಿಯಲಾರದೆ ಜನನಿ ಮರುಗುವಂತಹ ಸ್ಥಿತಿ ಧನ್ನದಾಕಿ ಹೋಗಿದೆ. ಮಗನೇ, ನೀ ಮರುಗದಿರು.
ಮಗನೇ ವಿಧಾತ, ಆದಿಮಾಯೆಯಾದಂಥ ನಾನು ಯೋಗಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಸರಿ. ಆತನು ಗಾಢವಾದಂತ ನಿದ್ರೆಯಲ್ಲಿದ್ದಾನೆ. ಆದ್ದರಿಂದ ಆತನ ಎತ್ತ ಬಳಿಕ ಈ ಸುದರ್ಶನವನ್ನು ಆತನಿಗೆ ಕೊಡು. ಸರಿಯಮ್ಮ. ಆತನ ದುರುಳರನ್ನು ಒದಿಸಿಕೊಡುತ್ತಾನೆ. ಅಲ್ಲಿ ತನಕ ನಾನೆಲ್ಲಿರ್ಬೇಕು ಜನನಿ? ಅಲ್ಲಿ ತನಕ ಹರಿಯ ನಾಭಿ ಕಮಲದಲ್ಲಿ ಅಡಗಿಕೋ ಮಗನೇ, ನಿನಗೆ ಶುಭವಾಗಲಿ. ಇದರಿಂದ ಪ್ರಪಂಚಕ್ಕೆ ಒಂದು ಪಾಠವಾಯಿತು. ಏನೇ ಕಷ್ಟ ಬರಲಿ, ಏನೇ ತೊಂದರೆ ಬರಲಿ, ಅಮ್ಮನನ್ನು ಧ್ಯಾನಿಸು, ಸಾವಧಾನದಿಂದಿರು, ಸಾವಧಾನದಿಂದಿರು ಮನವೇ. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ಹೇಗಾದ್ರೂ ಏನನ್ನಾದ್ರೂ ಕೊಟ್ಟಾನು. ಇನ್ಯಾಕೆ ಚಿಂತೆ? ಎಲ್ಲವೂ ಇಷ್ಟು ನೋಡಿಕೊಡುತ್ತಾನೆ ತಾನೆ, ಚಿಂತೆ ಯಾಕೆ ಮಾಡುತ್ತಿದ್ದಿ? ಚಿನ್ಮಯನಿದ್ದಾನೆ, ಚಿಂತೆ. ಏನಿದು ಮಾನಿಲಿ ಮಹಿಯನಿ ಬಳಲಿಗೆ ಬಿಟ್ಟವು ಸಾನುರಾಗದಿ ಕೇಳು ಮನದಿರವ ನಾನಿವೆನೆಂದನೆ ಕಂದ ಕಮಲ ಜನು ಶಾಲಿನಿ, ಸದ್ಗುಣ ಪರಿಪಾಲಿನಿ, ಬೇಕಾದವರವ ಕೇಳು ನೀ. ಬ್ರಹ್ಮದೇವರು ಕರುಣಸಾಗರ ದೇವ ಪರಮೇಶ್ವರಿ ಹರುಷದಿಂದಲೇ ಮನದಿರವ ಮಾಲಿನಿಯ ಭಕ್ತಿಯ ಪ್ರಣಾಮಗಳು. ಒಳ್ಳೆಯದಾಗಲಿ ಹೇಳು. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯಳುತ್ತ ಭಾವಿಸ್ತೇನೆ. ಸರಿ. ಕಾಂತರಹಿತಲಾದ ಕಾಂತಿಯು ಕನಸುಗಳನ್ನು ಕಟ್ಟಿಕೊಂಡು ಕತ್ತಲು ಕವಿದಂತಹ ಕಾಡಿಗೆ ಗಮಿಸಿ ಕನಕೋದರ ಬರಿತನ ಕರುಣಿಗೆ ಕಾತರಿಸ್ತಾ ಇದ್ದಾನೆ. ಒಳ್ಳೆಯದು. ಭವಿತವ್ಯದ ಭವ್ಯ ಬದುಕಿನ ಗೃಪರತಿಯ ಭೀಕರತೆಗೆ ಬೆಂದು ಬೇಸತ್ತು ಬೆದರಿ ಬಾಳು ಬಸಿರೊಡೆದು ಬಂಗಾರವಾಗುವುದಕ್ಕಾಗಿ ಬಂಗಾರುವುದರ ಬರಿತನಾದಂತಹ ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ನನ್ನ ಪ್ರಾಂಚಲವಾದಂತಹ ಭಕ್ತಿಗೆ ಮೈದೋರಿದೆಯ ತಂದೆ. ನಿನ್ನ ಸನ್ನಿಧಾನದಲ್ಲಿ ವರರೂಪವಾಗಿ ಬೇಡುವುದು ಒಂದೇ, ಅಸಮ ವಿಕ್ರಮಿಯವಾಗಿ ಅಸುರ ಪರಾಕ್ರಮಿಯವಾಗಿ ಬವರಕ್ಕೆ ಬಂದವರನ್ನು ಬಡಿದಟ್ಟಿ ಬಿಡುಗಣ್ಣರಿಗೆ ಪ್ರೀತಿಯನ್ನುಂಟು ಮಾಡುವಂತಹ ಪ್ರಗಲ್ಪನು, ಪ್ರದ್ಯುಮ್ನನು, ಪ್ರವೀರನು, ಪೌರುಷವಂತನು, ಪ್ರಫುಲ್ಲವದನಾದಂತಹ ಮಗು ತನ್ನ ಉದರದಿಂದಲೇ ಹುಟ್ಟುವ ಹಾಗೆ ಅನುಗ್ರಹಿಸಿದ್ದೇವೆ. ಈಗಲೇ ಬೇಕಾ? ಮದುವೆ ಆದ ನಂತರ ಮದುವೆ ಆಗುದು ಕಥಾ. ಧನ್ಯವಾದ. ಆದರೆ ನಿನಗೆ ಹುಟ್ಟಿದಂತ ಮಗ ಮಾತ್ರ ಕೋಣ. ಅಯ್ಯೋ, ಏನಿದು ತಂದೆ? ನಿನ್ನ ಪ್ರತ್ಯಕ್ಷವನ್ನು ಕಂಡು ಸಾಗರದಷ್ಟು ಸಂತಸವನ್ನು ಮನಸ್ಸಿನಲ್ಲಿ ಅನುಭವಿಸಿದೆ. ಕರುಣಾ ಸಾಗರ ದೇವ ಎನ್ನುವ ಹಾಗೆ ಹಾಡಿ ಹೊಗಳಿಕೊಂಡಾಡಿದೆ. ಆದ್ರೆ ನೀನು ಹೇಳಿದಂತಹ ಮಾತನ್ನು ಕೇಳಿದಾಗ ಅದೇ ಸಾಗರದ ಅಲೆಯಲ್ಲಿ ಸಿಲುಕಿಕೊಂಡಂತಹ ನೋವು ನನ್ನ ಪಾಲಿಗಾಯಿತು. ಪ್ರಪಂಚದಲ್ಲಿ ನಾನೊಬ್ಳು ಸತ್ಪುತ್ರಿ ಎಂದೆನಿಸಿಕೊಳ್ಬೇಕು, ತಾಯಿಯ ಆಸೆಗಳನ್ನು ಈಡೇರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಬಂದೆ. ಕೋನ ಮಗನನ್ನು ಪಡೆದು ನಾನೆಂತೂ ಸಾಧಿಸಲಿ? ಹೊತ್ತೊತ್ತಿಗೆ ಸರಿಯಾಗಿ ಆಹಾರವನ್ನು ಕೊಡೋದಾದ್ರೂ ಎಂತೂ, ಲಾಲಿಸುವ ಪಾಲಿಸುವ ಬಗೆಯಾದ್ರೂ ಹೇಗೆ? ತಂದೆ, ಬಂದ ಕಾರ್ಯದಲ್ಲಿ ಹೆಸರೇ ಕಾಣುವುದಿಲ್ಲ. ಹಾಗಂತ ಅರಮನೆಗೆ ಹೋಗೋಣವೇ? ಅದು ಸಾಧ್ಯವಿಲ್ಲ. ಈ ಮಾಲಿನಿಗೆ ಉಳಿದಿರುವುದು ಒಂದೇ ಒಂದು ದಾರಿ. ಏನು? ಇನ್ನು ಸುಂದರವಾದಂತಹ ಮುಖದ ಮುಂದೆ ಈ ಮಾಲಿನಿಗೆ ಮೃತ್ಯುವನ್ನೇ ಅನುಗ್ರಹಿಸ. ಮರುಗಲಿರು ಮರುಗದಿರು
ಮುನಿವರ ನುರೆದ ವಚನವು ತಪ್ಪವರಿಯದು ಮುನಿವರ ಒರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿಯೇ. ಮಗಳೇ ಮಾಲಿನಿ, ಮರುಗದಿರು ಮರುಗದಿರು. ಮುನಿ ಸುಪಾಶ್ವನಿಕೃತ ಶಾಪವಿದು. ಯಾವ ರೂಪದಿಂದ ನೀ ತಪಸ್ಸನ್ನಾಚರಿಸುತ್ತಾ ಇದ್ದೀಯೋ ಅದೇ ರೂಪದಿಂದ ನಿನ್ನ ಸಂಕಲ್ಪ ಪೂರ್ಣಗೊಳ್ಳಲಿ ಎನ್ನುವ ಹಾಗೆ ಬಗೆಹರಿಸುವುದಕ್ಕೆ ನೀನಿಲ್ವಿ? ತ್ರಿಮೂರ್ತಿಗಳಿಂದಲೂ ಇದಕ್ಕೆ ಪರಿಹಾರ ಸಿಗದೇ ಹೋಗಲಿ ಅಂತ ಹಾಗಿದ್ದರೆ ಪ್ರಯತ್ನಗಳೆಲ್ಲ ಮುನಿವರ ವರೆದ ವಚನ ತಪ್ಪಲರಿಯದು. ಹಾಗಂತ ನೀ ಖಿನ್ನಳಾಗಬೇಡ. ಹುಟ್ಟಿದಂತಹ ಮಗ ಕೋಣನಾದರೂ ಜಾಣನಾಗುತ್ತಾನೆ, ಧೀರನಾಗುತ್ತಾನೆ, ಶೂರನಾಗುತ್ತಾನೆ, ರಣಗಂಭೀರನಾಗುತ್ತಾನೆ. 3 ಲೋಕದಲ್ಲಿಯೂ ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸ್ತಾನೆ. ತನ್ಮೂಲಕ ನಿನ್ನ ಮುಂದಿನ ಬಗೆ ನಗೆ ಬಗೆಗಳ ಕಡಲಾಗುತ್ತದೆ, ಸ್ವಸ್ಥ ಸೌಗಂಧಿಕೆಯಾಗುತ್ತದೆ. 2 ಮಾತು ಹೇಳುತ್ತೇನೆ, ನೆನಪಿಟ್ಟುಕೋ ಮಗಳೇ. ಬದುಕಿಗೆ ಬಣ್ಣವಿದೆ ಹೊರತು ಬಣ್ಣಕ್ಕೆ ಬದುಕಿಲ್ಲ. ಇವತ್ತೋ ನಾಳೆಯೋ ಅಳಿದು ಹೋಗುವಂತಹ ಬಣ್ಣದ ಕುರಿತಾಗಿ ಆಸ್ತಿ ವಹಿಸದಿರು. ಬದುಕಿನ ಬಣ್ಣ ಏನು ಎನ್ನುವ ಹಾಗೆ ಯೋಚಿಸು. ಆಗ ಅಂತೆ ನಿನ್ನ ಮಗನನ್ನು ಬೆಳೆಸು. ಮತ್ತೆ ಮಗುವಿಗೆ ಹಾಲು ಕೊಡುವುದು ಹೇಗೆ, ಲಾಲಿಸುವುದು ಹೇಗೆ, ಇನ್ನು ಅಮ್ಮನ ಹತ್ರ ಕೇಳಿ ಹೇಳ್ತಾಳೆ. ನಳಿನ ಬವ ಸುರರ ನೊಡಗೊಂಡು ವೈಗುಂಠವು ಕಾಣದಿರಲು ಬನ್ನಿ ಬನ್ನಿ, ಬಂದು ಸೇರಿದ್ದು ನಾವೆಲ್ಲಿಗೆ? ಈ ವೈಕುಂಠದಲ್ಲಿ ಇರಬೇಕಾದಂತಹ ದೇವರಾರು ಶ್ರೀಹರಿ ಕಾಣುತ್ತಾ ಇಲ್ಲಲ್ಲ. ಬನ್ನಿ. ನಿಲಯಗಳು ಶಂಕರನು ಇಲ್ಲದಿರೇ. ನಮಗೆಲ್ಲ ಚೆನ್ನಾಗಿ ತಿಳಿದಿದೆ, ಶಂಕರನಿರಬೇಕಾದ ತಾಣವಿದು. ಯಾವುದು? ಇಲ್ಲವಲ್ಲ. ಹೆದರಬೇಡಿ, ನಾನೇ ಕರ್ಕೊಂಡು ಹೋಗ್ತೇನೆ. ಬನ್ನಿ ಬನ್ನಿ. ಎಲ್ಲರಿಗೂ ಶುಭವಾಗ್ಲಿ. ಮೇಲೆ ಇಳಿ. ಕೇಳಿದಿರಾ ಅವರ ನೋವಿನ ಧ್ವನಿಯನ್ನು? ಧ್ವನಿಯಲ್ಲಿ ನಡುಕ ಉಂಟಲ್ಲ. ಕಾರಣ ಮಹಿಯಲ್ಲಿರುವಂತಹ ಮಾಲಿನಿ ಸುಕುಮಾರನೆನ್ನುವ ರಾದ ಮಹಿಷದಾನವನ್ನು ನನ್ನಿಂದಲೇ ವರವನ್ನು ಪಡೆದು ಪ್ರಮತ್ತನಾಗಿ ಲೋಕ 3ರ ವ್ಯವಸ್ಥೆಯನ್ನು ಕೆಡಿಸುವಲ್ಲಿ ದಾಂಗುಡಿ ಇಡುತ್ತಾ ಇದ್ದಾನೆ. ನೀವೇ ಯಾರು ಯೋಚನೆ ಮಾಡುವಂತಹ ಸಮಯ ಇದಲ್ಲ. ದುಷ್ಟನಾದಂತಹ ಮಹೇಶನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗೆ